ಅದೊಂದು ಜನಿವಾರ ಅಲ್ಲ, ಅದೊಂದು ನೂಲಲ್ವಾ? ಆ ನೂಲನ್ನು ಒಂದು ತೆಗೆದಿಡಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಕಳ್ಕೊಳ್ಳಿಕ್ಕೆ ಇತ್ತು ಅಂತ. ಬಂಧುಗಳೇ, ಇವತ್ತು ನಾವು ಹೇಳ್ತಾ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಅದು ಕೇವಲ ನೂಲಲ್ಲ, ಅದೊಂದು ದಾರವಲ್ಲ, ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಬ್ರಾಹ್ಮಣರ ಅಸ್ತಿತ್ವ. ಹಾಗಾಗಿ ಅದಕ್ಕೆ ಕೈ ಹಾಕಿದ್ರೆ ಅದು ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದಾಗೆ ಅಂತ ನೆನಪಿಟ್ಟುಕೊಳ್ಳಿ. ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತ ಹುಚ್ಚುತನ ಬೇಡ ಅಂತ. ಅದು ನೂಲಲ್ಲ ಅಂತ ಮತ್ತೆ ಮತ್ತೆ ನಾವು ಸಾರಿ ಹೇಳಬೇಕು. ನೀವು ಹೇಳ್ತೀರಿ ನಿಮಗೆ ಅದು ನೀವು ನೋಡುವ ಕಣ್ಣು, ನಿಮ್ಮ ದೃಷ್ಟಿಗೆ ಅದು ಕೇವಲ ನೂಲಾಗಿ ಕಂಡಿದೆ, ನಮಗೆ ಅಲ್ಲ ಅಂತ. ನಮಗೆ ನಮ್ಮ ಯಾವ ದೇಶದಲ್ಲಿ ಗೋವಿಗೆ ದಾಳಿ ಆಗ್ತದ, ಗೋವಿಗೆ ಧಕ್ಕೆ ಬರ್ತದ, ಯಾವ ಒಂದು ದೇಶದಲ್ಲಿ ಬ್ರಾಹ್ಮಣರ ಮೇಲೆ ದಾಳಿಗಳು ನಡೆಯುತ್ತದ, ಆವಾಗ ಆ ದೇಶವೇ ನಾಶ ಆಗ್ತದೆ ಅಂತ ಹೇಳುವಂತಹದ್ದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಂಡಿದ್ದೇವೆ. ಅಂತಹದ್ರ ನಮ್ಮ ತಂಟೆಗೆ ಬಂದ್ರೆ ಅದು ಶಿವ ಮೂರನೇ ಕಣ್ಣು ತೆಗೆದಾಗೆ ಆಗ್ತದೆ ಅಂತ ಹೇಳುವಂತಹದ್ದನ್ನ ಹೇಳ್ತಾ, ಬ್ರಾಹ್ಮಣರ ಮೇಲೆ ಅಥವಾ ಜನಿವಾರ ಧರಿಸುವವರು ಎಲ್ಲರ ಮೇಲೆ ಆದಂಥ ಒಂದು ಹಲ್ಲೆ ಅಂತ ನಾವು ಭಾವಿಸಬೇಕು. ಇದು ಒಂದು ವ್ಯವಸ್ಥಿತ ಕುತಂತ್ರದ ಒಂದು ಭಾಗವಾದ ಹಾಗೆ ಕಾಣ್ತಾ ಇದೆ. ಮತ್ತು ಜಾತಿ ಆ ವ್ಯವಸ್ಥೆಯಲ್ಲಿ ಕಡಿಮೆ ಸಂಖ್ಯೆಯ ಆಧಾರದಲ್ಲಿ ಕಡಿಮೆ ಇರತಕ್ಕಂತಹ ಪಂಗಡದ ಮೇಲೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಮೊನ್ನೆ ಬೀದರ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಸಾಕ್ಷಿಯಾಗಿದೆ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿಟ್ಟು ಧಾರ್ಮಿಕ ಪರಂಪರೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದವರು ಬ್ರಾಹ್ಮಣ ಸಮುದಾಯದವರು ಅನ್ನುವುದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಕತ್ತರಿಸುವಂಥದ್ದಿರ್ಬೋದು, ನಮ್ಮ ಸಂಪ್ರದಾಯವನ್ನು ವಿರೋಧ ಮಾಡತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಧಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡಿವಾಣವನ್ನು ಹಾಕತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದರೆ, ಮಹೇಶ್ ಕಜೆ ಅವರು ಉಲ್ಲೇಖ ಮಾಡಿದಂತೆ ಮತ್ತೆ ಕೊಡಲಿಯನ್ನ ಹಿಡಿಯತಕ್ಕಂಥ ವ್ಯವಸ್ಥೆ ಬ್ರಾಹ್ಮಣ ಸಮುದಾಯದಿಂದ ಆಗ್ತದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದೆ ಈ ಜನಿವಾರ ಅಂತ ಹೇಳುವಂಥದ್ದು ಏನಿದೆ, ಅದು ಒಬ್ಬ ಡಾಕ್ಟ್ರಿಗೆ ಸ್ಟೆಥೋಸ್ಕೋಪ್ ಇದ್ದ ರೀತಿಯಲ್ಲಿ ಎರಡನೇ ಜನ್ಮ ಬಂದಾಗ ಅವನಿಗೆ ಬರುವಂತಹ ವಿಷಯವದು. ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಒಂದು ಅರ್ಹತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಎಲ್ಲರೂ ಬಿಂಬಿಸಬೇಕು, ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತೇಳಿ ನನಗೆ ಅನ್ನಿಸ್ತದೆ. ಯಾವ ಸರ್ಕಾರ ತಟಸ್ಥವಾಗಿ ಜಾತಿಯನ್ನ ಮೀರಿ ಸರ್ವರಿಗೂ ಸಮಬಾಳುವಂತ ಯೋಚನೆಯನ್ನು ಮಾಡುವ ಸರ್ಕಾರ ಇದ್ರೆ ಈ ಅಧಿಕಾರಿಗಳಿಗೆ ಜನಿವಾರವನ್ನು ಕತ್ತರಿಸುವಂತಹ ಧೈರ್ಯ ಬರ್ತಿತ್ತ ಅಂತ ಹೇಳೋ ಪ್ರಶ್ನೆಯನ್ನು ನಾವು ಕೇಳಬೇಕು. ಇವತ್ತು ಬ್ರಾಹ್ಮಣರಿಗೆ ಆಗಿರುವಂತಹ ಸಮಸ್ಯೆ ಬಂದಾಗ ಇದನ್ನು ಇಡೀ ಹಿಂದೂ ಸಮಾಜ, ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಇದು ನಮ್ಮ ಮೇಲೆ ನಡೆದಂತ ಆಕ್ರಮಣ ಅಂತ ಹೇಳಿ ಸ್ವೀಕಾರ ಮಾಡಿ ಇದಕ್ಕೆ ಸಂಘಟಿತ ಹೋರಾಟ ಮಾಡಲಿಲ್ಲ ಅಂತ ಆದರೆ ಹಿಂದೂ ಸಮಾಜ ಖಂಡಿತವಾಗಿ ಹೋಳುಗಳಾಗಿ ಹೋಗೋ ದಿನ ಬಹಳ ದೂರ ಇಲ್ಲ ಬಂಧುಗಳೇ. ಬ್ರಾಹ್ಮಣತ್ವದ ಬಗ್ಗೆ ತುಂಬ ಅವಹೇಳನಕಾರಿ ನಾವು ನೋಡಿದ್ದೇವೆ, ಸಿನಿಮಾಗಳು ಬಂದಿದೆ, ಕೆಲವರು ನಮ್ಮನ್ನು ಟೀಕೆ ಮಾಡಿದ್ದು ನೋಡಿದ್ದೇವೆ, ಆಗ ನಾವು ಎಚ್ಚರಗೊಳ್ಳಿಲ್ಲ. ಇವತ್ತು ಕಾಲ ಬಂದಿದೆ ನಮಗೆ, ಬ್ರಾಹ್ಮಣರು ನಾವು ಒಟ್ಟಾಗಬೇಕಾದ್ರೆ ನಾವೆಲ್ಲರೂ ಒಂದೇ ಚಿಂತನೆಯನ್ನು ಇಟ್ಟುಕೊಳ್ಬೇಕು. ಯಾರಿಗೆ ಹೇಳಿದರು ಅವ ಆ ಪಂಗಡ ಈ ಪಂಗಡ ಆ ಪಂಗಡ ಅಂತ ಹೇಳಿದರೆ ನಾವು ಖಂಡಿತ ಉದ್ಧಾರ ಆಗುವುದಿಲ್ಲ. ಸರ್ಕಾರದಲ್ಲಿ ನಮಗೆ ಆ ಅನುದಾನ ಕೊಡಿ, ಈ ಅನುದಾನ ಕೊಡಿ, ಆ ಸಹಾಯ ಕೊಡಿ ಕೇಳದೆ ಇರುವಂಥ ಒಂದು ಸಮಾಜ ಅಂತ ಹೇಳಿದರೆ ಅದು ಬ್ರಾಹ್ಮಣರು ಮಾತ್ರ. ನಮ್ಮ ದೇಶಕ್ಕೆ ದಾಳಿ ನಡೆಸುವಾಗ ಬಂದಂಥ ಮುಘಲರಾಗಲಿ ಬೇರೆ ಬೇರೆ ದೇಶಗಳಿಂದ ಬಂದವರಾಗಲಿ ಬಂದು ಮಾಡಿದ್ದೇ ಇದನ್ನೇ. ಫಸ್ಟಿಗೆ ನಮ್ಮ ಸಂಸ್ಕಾರವನ್ನು, ನಮ್ಮ ಇಲ್ಲಿ ಆಗುವಂಥ ಸಂಸ್ಕೃತಿಯನ್ನು ಹೇಗೆ ಒಡೆಯುವುದು ಅಂತ ಹೇಳಿ, ಹೇಗೆ ನಾಶ ಮಾಡುವುದು ಅಂತ ಹೇಳುವ ಯೋಚನೆಗಳನ್ನು ಮಾಡ್ತಿದ್ರು. ಈಗ ನೋಡಿ ನಮ್ಮ ಸರ್ಕಾರ ಕೂಡ ಅದೇ ರೀತಿಯ ಒಂದು ಈ ಅಧಿಕಾರಿಗಳು ಹೇಳಬೇಕು, ಸರ್ಕಾರ ಅಂತಲ್ಲ ಅಧಿಕಾರಿಗಳು ಕೂಡ ಸೇರಿಕೊಂಡು ಇದು ಹೇಗೆ ಯಾವುದೇ ಯೋಚನೆ ಮನೆಯಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳುವ ಯೋಚನೆ ಇಲ್ಲದೆ ಇದು ಖಾಲಿ ಬ್ರಾಹ್ಮಣ ಸಮಾಜಕ್ಕೆ ಬಂದ ತೊಂದರೆ ಅಲ್ಲ, ನಮ್ಮ ಇಡೀ ಭಾರತಕ್ಕೆ ಹಿಂದೂ ಸಮಾಜಕ್ಕೆ ಬಂದ ತೊಂದರೆ. ಇವರನ್ನು ವೀಕ್ ಮಾಡಿದಾಗ ಮತ್ತು ಹೊಡೆದಾಗ, ನೀವು ಬೇರೆ ಬೇರೆ ಅಂತ ಹೇಳಿದಾಗ ಒಟ್ಟು ಹಿಂದೂ ಸಮಾಜ ಕುಸಿಬೇಕು ಅಂತ ಹೇಳುವ ಒಂದು ದೊಡ್ಡ ಒಂದು ಏನು ದುಷ್ಟಕೂಟದ ಒಂದು ಪ್ರಯತ್ನ ಇದು. ಹಾಗಾಗಿ ಇದನ್ನು ನಾವು ಐಸೋಲೇಟೆಡ್ ಆಗಿ, ಇದನ್ನು ಬೇರೆಯಾಗಿ ನಾವು ಇದನ್ನು ನೋಡಬೇಕು ಅಂತ ಹೇಳಿಲ್ಲ. ಬ್ರಾಹ್ಮಣ ಅನ್ನೋ ಒಂದು ಸಮಾಜಕ್ಕೆ ಸೀಮಿತವಾಗದೆ ಈ ತೊಂದರೆ ಮುಂದೆ ಎಲ್ರಿಗೂ ಬರಬಹುದು. ಏನು ಬಾಂಗ್ಲಾದೇಶದಲ್ಲಿ ನಡೀತು, ಅಲ್ಲಿ ಯಾರು ಬ್ರಾಹ್ಮಣ ಅಥವಾ ಬೇರೆ ಏನೋ ಜಾತಿ ಅಂತ ಯಾರು ನೋಡಲಿಲ್ಲ. ಏನು ದಬ್ಬಾಳಿಕೆ ಆದಾಗ ಇಡೀ ಹಿಂದೂ ಸಮಾಜಕ್ಕೆ ದಬ್ಬಾಳಿಕೆ ಆಗಿದೆ. ಅದೇ ರೀತಿ ಬ್ರಾಹ್ಮಣರನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿದರೆ ನಾಳೆ ಬ್ರಾಹ್ಮಣರು ಏನು ಹಿಂದೆ ಸರಿದ್ರೆ ಅಥವಾ ಹಿಂದೂ ಸಮಾಜದಲ್ಲಿ ಸರಿಯಾದ ಗುರುತಿಸಿಕೊಳ್ಳದಿದ್ದರೆ ಸಮಸ್ಯೆ ಏನಾಗ್ಬೋದು, ಅನಾಹುತ ಏನಾಗ್ಬೋದು ಅನ್ನೋದು ನಮ್ಮ ವಿರೋಧಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಆ ಜನಿವಾರದ ಮೇಲೆ ಕೈ ಹಾಕಿದ ಕೈಯನ್ನು ಕಟ್ಟಿ ಹಾಕುವಂಥ ಕೆಲಸ
ಹಿಂದೂ ಸಮಾಜ ಮಾಡ್ತದೆ, ಬ್ರಾಹ್ಮಣರನ್ನ ಮುಂದಿಟ್ಕೊಂಡು ಹಿಂದೂ ಸಮಾಜ ಮಾಡ್ತದೆ ಒಂದು ದಿನ ಅಂತ ಹೇಳೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ದೇಶ ಭಾರತ ದೇಶ ಪ್ರತಿ ಸರಿಯೂ ಅದರ ಉನ್ನತಿಗೆ ಹೋಗಬೇಕಾದ್ರೆ ಇಂಥ ಒಂದು ಕಿರಿಕಿರಿಗಳು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ವಿದೇಶಿಯರಿಗೆ ಬೇರೆ ದಾರಿ ಇಲ್ಲ. ಅದನ್ನು ಈ ದೇಶದ ಎಲ್ಲ ನಾಯಕತ್ವವನ್ನು ವಹಿಸಿಕೊಂಡವರು ಬ್ರಾಹ್ಮಣರೇ. ಜನಿವಾರ ಅಂತ ಹೇಳುವಂಥದ್ದು ಯಾರೊಬ್ಬ ಇವತ್ತು ಹಾಕಿದ್ದ, ಅದು ಹೈಟೆನ್ಷನ್ ವೈರ್ ಇದ್ದಾಗೆ ಅಂತ ಹೇಳಿ. ಆ ಬ್ರಹ್ಮ ಗಂಟು ಅಲ್ಲಿ ಆ ಗಂಟು ಉಂಟದಕ್ಕೆ. ಹಾಗಾಗಿ ಆ ಹೈಟೆನ್ಷನ್ ವೈರನ್ನು ಟಚ್ ಮಾಡಿದರೆ ಏನಾಗ್ತದೆ ಅಂತ ಹೇಳುವಂಥದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿಕ್ಕಿದೆ. ವಿಶೇಷ ಒಂದು ಹಿಮಾಲಯನ್ ಬ್ಲಂಡರ್ ಅಂತ ಹೇಳುವಂತ ಒಂದು ಕೃತಿ ಬಂದಿತ್ತು, ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು. ಅದರಲ್ಲಿ ಆ ಲೇಖಕ ಒಂದು ಇನ್ಸಿಡೆಂಟ್ ಅನ್ನ, ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ. ಏನಂತ ಹೇಳಿ, ಹಿಮಾಲಯದ ಒಂದು ಪ್ರಾಂತ್ಯದ ಮೇಲೆ ಒಂದು ತುಂಡಿನ ಮೇಲೆ ದಾಳಿ ಆಗ್ತದೆ. ದಾಳಿ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಮ್ಮ ಮಿಲಿಟರಿ ಯೋಧರು ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಅವರ ತವಕ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಸಣ್ಣ ತುಂಡು ಕೂಡ ಬೇರೆಯವರ ಪಾಲಾಗಬಾರದು ಅಂತ ಹೇಳುವಂತ ಆ ಒಂದು ಅವರ ಮನೋಭಾವನೆ ಇತ್ತು. ಅಲ್ಲಿ ನಿಂತವರು ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಅಂತ ಉಲ್ಲೇಖ ಬೇಡ, ನಮ್ಮ ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥವರು ಅವರು ತಣ್ಣನೆಯ AC ರೂಮಿನಲ್ಲಿ ಕೂತು, ಇದೇ ವರ್ಡ್ ಯೂಸ್ ಮಾಡ್ತಾರೆ ಅವರು, ತಣ್ಣನೆಯ AC ರೂಮಿನಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ರಂತೆ, ಅದಕ್ಕೆಲ್ಲ ಯಾಕೆ ಅಷ್ಟು ಕೈಕಾಲು ಬಿಡ್ತೀರಿ, ಯಾಕೆ ಬೊಬ್ಬೆ ಹೊಡಿತೀರಿ? ಆಫ್ಟರ್ ಆಲ್ ವಾಟ್ ವಿ ಆರ್ ಗೋಯಿಂಗ್ ಟು ಲೂಸ್ ಎ ಸಿಂಗಲ್ ಸ್ಮಾಲ್ ಪೀಸ್ ಆಫ್ ಐಸ್ಲ್ಯಾಂಡ್. ಅಲ್ಲಿ ಒಂದು ಬರಡು ಭೂಮಿ, ಅದು ಅಲ್ಲಿ ಒಂದು ಹುಲ್ಲು ಕೂಡ ಹುಟ್ಟುವುದಿಲ್ಲ, ಅಂತಹ ಜಾಗ ಒಂದು ಹೋಗ್ತದೆ ಅಂತ ಯಾಕೆ ಈ ಯೋಧರು ಕೈಕಾಲು ಬಿಡ್ತಾರೆ ಅಂತ. ಆವಾಗ ಅದರ ಲೀಡರ್ಶಿಪ್ಪಿನ ಮುಂಚೂಣಿಯಲ್ಲಿದ್ದಂತಹ ಆ ಯೋಧ ಹೇಳಿದ್ರಂತೆ, ಅವರು ತನ್ನ ತಲೆಯನ್ನೊಮ್ಮೆ ನೋಡಿಕೊಳ್ಳಿ, ಆ ತಲೆಯಲ್ಲಿ ಒಂದು ಕೂದಲು ಕೂಡ ಇಲ್ಲ ಅಂತ ಹೇಳಿಕೊಂಡು ಆ ತಲೆಯನ್ನು ತೆಗಿಲಿಕ್ಕೆ ಅವರು ರೆಡಿ ಇದ್ದಾರ. ಯಾಕೆಂತ ಹೇಳಿದ್ರೆ, ನಮಗೆ ಅದು ಹುಲ್ಲು ಕೂಡ ಬೆಳೆಯದ ಬರಡು ಭೂಮಿ ಅಲ್ಲ, ಅದು ನಮ್ಮ ತಾಯಿ ಭಾರತ ಅಂತ ಹೇಳಿದ್ರೆ ನಮ್ಮ ತಾಯಿ. ಅಲ್ಲಿಯ 1 ಇಂಚು ಭೂಮಿಗೆ ಕೂಡ ಅವರು ಅತಿಕ್ರಮಣ ಮಾಡಿದ್ರು ಅಂತ ಹೇಳಿದ್ರೆ ಅದು ನಮ್ಮ ತಾಯಿಯ ಸೆರಗಿಗೆ ಕೈ ಹಾಕಿದಾಗೆ. ತಮ್ಮ ತಾಯಿಯ ಸೆರಗಿಗೆ ಕೈ ಹಾಕಿದ್ರೆ ನಿಜವಾಗಿ ಅವ ಮಗನೇ ಅಂತಾದ್ರೆ ಅವನು ಬಿಡುವುದಿಲ್ಲ ಅಂತ. ಇವತ್ತು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಲವಾರು ಜನ ಕೇಳಿದ್ರು ಏನಿದೆ ಅದು ಅಂತ. ಒಂದು ಜನಿವಾರ ಅಲ್ಲ, ಅದೊಂದು ನೂಲಲ್ವಾ, ಆ ನೂಲನ್ನು ತೆಗೆದಿಡಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಕಳ್ಕೊಳ್ಳಿಕ್ಕೆ ಇತ್ತು ಅಂತ. ಬಂಧುಗಳೇ, ಇವತ್ತು ನಾವು ಹೇಳ್ತಾ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಅದು ಕೇವಲ ನೂಲಲ್ಲ, ಅದೊಂದು ದಾರವಲ್ಲ, ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಬ್ರಾಹ್ಮಣರ ಅಸ್ತಿತ್ವ. ಹಾಗಾಗಿ ಅದಕ್ಕೆ ಕೈ ಹಾಕಿದ್ರೆ ಅದು ನಮ್ಮ ತಾಯಿಯ ಸೆರಗಿಗೆ ಕೈ ಹಾಕಿದಾಗೆ ಅಂತ. ಯಾವ ತಾಯಿ ಅಂತ ಹೇಳಿದ್ರೆ, ತಾಯಿ ಗಾಯತ್ರಿ. ಆ ತಾಯಿ ಗಾಯತ್ರಿಯ ಸೆರಗಿಗೆ ಕೈ ಹಾಕಿದಷ್ಟೇ ನಮಗೆ ಅದು ಗಂಭೀರವಾಗಿ ನಾವು ಆ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೇವೆ. ತಾಯಿಯ ಸೆರಗಿಗೆ ಹಾಕಿದ್ರೆ ನಾವು ರಣಹೇಡಿಗಳಂತೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ನಮ್ಮ ಕೊನೆಯ ಉಸಿರು ಇರುವ ತನಕ ಅಥವಾ ಉಸಿರನ್ನೇ ಕೊಟ್ಟಾದರೂ ಕೂಡ ಅದರ ಗೌರವವನ್ನು ನಾವು ಉಳಿಸಿಕೊಳ್ತೇವೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಹಾಗಾಗಿ ಹೇಳ್ತಾ ಇದ್ದೇವೆ, ಇದು ರಾಜಕೀಯ ಪ್ರೇರಿತ ಅಲ್ಲ, ಯಾರು ನಾಯಕರಾಗಲಿಕ್ಕೆ ಬೇಕಾಗಿ ಮಾಡಿದ್ದಲ್ಲ. ದಯವಿಟ್ಟು ನಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ದಿಕ್ಬಲಂ ಕ್ಷಾತ್ರಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿದಂತ, ಅಂದ್ರೆ ಆ ಕ್ಷತ್ರಿಯತನವನ್ನ ಬಿಟ್ಟು ಬ್ರಾಹ್ಮಣ್ಯವನ್ನ ಒಪ್ಪಿಕೊಂಡಂತಹ ಆ ವಿಶ್ವಾಮಿತ್ರ ಏನಿದ್ದಾರೆ ಅಂತ ಹೇಳಿದ್ರೆ, ಆ ಮಹರ್ಷಿ ಅವರು ರಾಜ್ಯದ ಅಧಿಕಾರವನ್ನು ಬಿಟ್ಟು ಕೊಟ್ಟು ಬಂದವರು. ಅವರು ಆ ಬ್ರಹ್ಮರ್ಷಿಗಳ ಸ್ಥಾನವನ್ನು ಸ್ವೀಕರಿಸಿದ ನಂತರ ಕೂಡ, ಆ ಪದವಿಯನ್ನು ಏರಿದ ನಂತರ ಕೂಡ ತಾನು ನಾಯಕನಾಗ್ಲಿಕ್ಕೆ ಹೊರಡಲಿಲ್ಲ ಅಂತ. ಆದರೆ ಈ ದೇಶ ಯಾವತ್ತಿಗೂ ಮರೆಯದ ಒಬ್ಬ ದೊಡ್ಡ ನಾಯಕನನ್ನು ಕೊಟ್ಟಿದ್ದಾರೆ, ಶ್ರೀರಾಮಚಂದ್ರನ ನಮಗೆ ಕೊಟ್ಟಿದ್ದಾರೆ. ಅದು ಕೊಟ್ಟಂತಹದ್ದು ಒಬ್ಬ ಬ್ರಾಹ್ಮಣ, ಒಬ್ಬ ವಿಶ್ವಾಮಿತ್ರ. ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಧಿಕಾರದ ತೆವಳಿಗೆ ಬೇಕಾಗಿ, ರಾಜಕೀಯಕ್ಕೆ ಬೇಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಇನ್ನೂ ನಾವು ರಾಜಕೀಯದ ಹಲವಾರು ಘಟನೆಗಳನ್ನು ನೋಡಿದರೆ, ನಮ್ಮ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗವನ್ನು ಕೊಟ್ಟಂತಹ ಆ ವಿಜಯನಗರದ ಸಾಮ್ರಾಜ್ಯ ಏನಿತ್ತು, ಆ ಸಾಮ್ರಾಜ್ಯದ ಹಿಂದೆ ಅಕ್ಕಬುಕ್ಕರನ್ನು ಒಂದು ರಾಜರನ್ನಾಗಿ ಮಾಡುವುದರ ಹಿಂದೆ ಒಬ್ಬರು ಮಹರ್ಷಿ ಇದ್ರು, ಒಬ್ಬ ಬ್ರಾಹ್ಮಣ ಇದ್ರು, ಒಬ್ಬರು ವಿದ್ಯಾರಣ್ಯರಿದ್ರು. ಅವರು ತನಿಗೆ ಅಧಿಕಾರ ಬೇಕು ಅಂತ ಎಲ್ಲಿಯೂ ಕೇಳಿಕೊಳ್ಳಲಿಲ್ಲ. ಆದರೆ ಧರ್ಮ ಸಂಸ್ಥಾಪನೆಗೆ ಬೇಕಾಗಿ ಇನ್ನೊಬ್ಬರನ್ನ ನಾಯಕತ್ವವನ್ನು ನೀಡಿ ಅವರಿಗೆ ಮುಂದೆ ತರುವಂತಹ ಒಂದು ಛಾತಿ ಇದ್ದರೆ, ಅಂತಹ ಒಂದು ಶಕ್ತಿ ಇದ್ದರೆ ಅದು ಬ್ರಾಹ್ಮಣಿಗೆ ಮಾತ್ರ. ನಾವು ಹೇಳುವಂತಹದ್ದು ದಿನನಿತ್ಯದ ಪ್ರಾರ್ಥನೆಯಲ್ಲಿ ಏನು ಅಂತ ಹೇಳಿದರೆ, ಸರ್ವೇ ಜನ ಸುಖಿನೋ ಭವಂತು ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದು. ನಾವು ಪೂಜೆ ಮಾಡಿಕೊಂಡು ನಮಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದಲ್ಲ. ಎಲ್ಲರನ್ನ ಒಳಿತು ಬರೆಸುವಂಥ ಈ ಒಂದು ಸಮಾಜ ಏನಿದೆ, ಬ್ರಾಹ್ಮಣ ಸಮುದಾಯ ಏನಿದೆ, ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಏನು ಮಾಡಿದರೂ ನಡೀತದೆ ಅಂತ ಹೇಳುವಂಥ ಹುಚ್ಚುತನ ಬೇಡ ಅಂತ.
ಇದೇ ಬ್ರಾಹ್ಮಣರ ಸಮುದಾಯದಿಂದ ಒಬ್ಬ ಪರಶುರಾಮ ಬಂದಿದ್ದಾನೆ. ನಮ್ಮ ಎದುರು ಯಾರು ನಿಂತು ಅವರ ತಲೆಯನ್ನು ಕಡಿದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಬ್ರಾಹ್ಮಣ ನಮ್ಮಲ್ಲಿದ್ದಾರೆ. ಹಾಗಾಗಿ ಕೈಲಾದವರಲ್ಲ, ಹೇಡಿಗಳಲ್ಲ, ಏನು ಮಾಡಲಿಕ್ಕೆ ಕೂಡದವರಲ್ಲ. ಆದರೆ ಜನಿವಾರ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಅಸ್ತಿತ್ವ, ಅದೊಂದು ಸಂಸ್ಕಾರ ಅಂತ ಈಗ ತಾನೇ ಮಾತನಾಡುವಾಗ ನಾವು ಅದನ್ನು ಒಂದು ವಿಚಾರವನ್ನು ಮಾತನಾಡಿಕೊಂಡೆವು. ಜನಿವಾರವನ್ನು ನಮಗೆ ಏನು ನಾವು ಧಾರಣೆ ಮಾಡ್ತೇವೆ ಅದೊಂದು ಸಂಸ್ಕಾರ. ಬಂಧುಗಳೇ ತಿಳ್ಕೊಳ್ಳಿ, ನಾನು ಯಾವುದೇ ರಾಜಕೀಯವನ್ನು ಮಾಡ್ತಾ ಇಲ್ಲ ಅಥವಾ ಇನ್ನೇನೋ ಧರ್ಮಗಳ ಬಗ್ಗೆ ಒಂದು ಮಧ್ಯದಲ್ಲಿ ನಾವು ತಾಗಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಆದರೆ ಇದ್ದಂತಹ ವಾಸ್ತವವನ್ನು ಹೇಳ್ತೇನೆ. ಮೆಕಾಲೆ ಅಂತ ನಿನ್ನೆ ತಾನೇ ಕಲ್ಲಡ್ಕ ಪ್ರಭಾಕರ ಭಟ್ರು ಒಂದು ಕಡೆ ಭಾಷಣ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದರು. ಭಾರತವನ್ನು ಹೇಗೆ ನಾಶ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ ಅವರು ಆಲೋಚನೆ ಮಾಡುವಾಗ ಅವರು ಮಾಡಿದಂಥದ್ದು ಮೆಕಾಲೆ ಪದ್ಧತಿಯ ಶಿಕ್ಷಣವನ್ನು ತಂದದ್ದಂತೆ. ಯಾಕೆಂದರೆ ಆ ಶಿಕ್ಷಣ ಎಲ್ಲಿ ತನಕ ನಮ್ಮ ಭಾರತೀಯ ಸನಾತನ ಧರ್ಮದ ಅಡಿಪಾಯದಿಂದ ಬಂದಂತಹ ಶಿಕ್ಷಣ ವ್ಯವಸ್ಥೆ ಇದೆ, ಅದು ಇರುವಲ್ಲಿಯ ತನಕ ಇನ್ನು ಭಾರತವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಂಧುಗಳೇ, ಇವತ್ತು ನಾನು ಹೇಳ್ತಾ ಇದ್ದೇನೆ, ಭಾರತದಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು ಅಂತ ಇದ್ದರೆ ಬ್ರಾಹ್ಮಣರ ಸಂಸ್ಕೃತಿ ಉಳಿಬೇಕು, ಬ್ರಾಹ್ಮಣರ ಸಂಸ್ಕಾರ ಉಳಿಬೇಕು, ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಉಳಿಬೇಕು. ಇದನ್ನು ನಾವು ಮರಿತಾ ಇದ್ದೇವೆ. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಒಂದು ತನದ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ನಮಗೆ ಮಾತ್ರ. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ. ಒಂದು ಹಿಂದೂ ಧರ್ಮದ ಮೇಲೆ ಮಾಡತಕ್ಕಂತಹ ಏನು ದಾಳಿ ಉಂಟು ಅದನ್ನು ಏನು ಮೆಕಾಲೆ ಒಂದು ಸಣ್ಣ ರೀತಿಯಲ್ಲಿ ಇಂಗ್ಲಿಷ್ ಪದ್ಧತಿಯ ಆ ಶಿಕ್ಷಣವನ್ನು ತಂದ, ಅದೇ ರೀತಿಯಲ್ಲಿ ಈ ಬ್ರಾಹ್ಮಣರ ಸಂಸ್ಕಾರದ ಮೇಲೆ, ಬ್ರಾಹ್ಮಣರ ಜೀವನದ ಪದ್ಧತಿಯ ಮೇಲೆ ಅಥವಾ ಬ್ರಾಹ್ಮಣ್ಯದ ಮೇಲೆ ದಾಳಿ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವತ್ತಾದಂಥದ್ದು ಕೇವಲ ಬ್ರಾಹ್ಮಣರ ಮೇಲೆ ಆದಂಥದ್ದು ಅವರೊಂದು ಜನಿವಾರದ ವಿಷಯ ಅಂತ ಹೇಳಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ರೆ ಒಂದು ಘೋರ ಗಂಡಾಂತರದ ದಿನಗಳನ್ನು ಮುಂದಿನ ದಿನದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಹಾಗಾಗಿ ಈಗಲೇ ನಾವು ಎಚ್ಚರ ಆಗದಿದ್ದರೆ ಖಂಡಿತವಾಗಿ ಇಡೀ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ಇದು ಮುಟ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ವೈಜ್ಞಾನಿಕವಾಗಿ ಕೂಡ ಗಮನಿಸಿ ಬಂಧುಗಳೇ, ಇದನ್ನು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ. ನೀವು ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿ. ಇವತ್ತು ನಾನು ಬೆಳಗ್ಗೆ, ಯಾಕಂದರೆ ಹೇಳಿ ಕೇಳಿ ನಾವು ವಕೀಲರು, ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಏನು ಪ್ರೂಫ್ ಉಂಟು, ಏನು ದಾಖಲೆ ಉಂಟು, ಅಥವಾ ಅದಕ್ಕೆ ಆ ಹೇಳುವಂಥ ವಿಚಾರಕ್ಕೆ ಒಂದು ಹಿನ್ನೆಲೆ ಉಂಟು ಅಂತ ನೋಡುವಂಥದ್ದು. ನೋಡುವಾಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ. ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದರೆ ಅಲ್ಲಿ ಉಪನಯನ ಸಂಸ್ಕಾರ ಅಂತ ಹೇಳುವಂಥದ್ದರ ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕತೆ ಇದೆ ಅಂತ ಹೇಳುವಂಥ ಒಂದು ಲೇಖನವೇ ಇದೆ. ಏನಿದೆ ಅಂತ ಹೇಳಿದರೆ, ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ನವರಂಧ್ರಗಳು ಸುಸ್ಥಿತಿಯಲ್ಲಿ ಇರಬೇಕಂತೆ. ಅಂದರೆ ಮುಖ, 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆಗಳು, ಮಲ ಮೂತ್ರ ವಿಸರ್ಜನೆ ಮಾಡುವಂತಹ ರಂಧ್ರಗಳು. ಈ ನವರಂಧ್ರಗಳು ಸರಿ ಇದ್ದರೆ ಮಾತ್ರ ನಮ್ಮ ದೇಹದ ಆರೋಗ್ಯ ಸರಿ ಇರ್ತದೆ. ಇದೇ ರೀತಿಯಲ್ಲಿ ನಮ್ಮ ಯಜ್ಞೋಪಯುಕ್ತದಲ್ಲಿ ಇರತಕ್ಕಂಥದ್ದು 9 ಎಳೆಗಳು. ಅದು ಈ ನವರಂಧ್ರಗಳ ಸಾಂಕೇತಿಕವಾಗಿ ಇದೆ, ಅದರ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಇದೆ. ವೈಜ್ಞಾನಿಕವಾಗಿ ಕೂಡ ಅದು ಅತ್ಯಂತ ಮಹತ್ವವನ್ನು ಪಡೆದಿದೆ ಅಂತ ಹೇಳುವಂಥ ಒಂದು ಲೇಖನ. ಅದು ಮುಂದುವರಿತದೆ, ತುಂಬ ಉಂಟು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸ್ವಾಮಿ ಅದು ದಾರ ಅನ್ನುವಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳಿದಲ್ಲ, ಅವನಿಗೆ ನಾವು ಹೇಳ್ತಾ ಇರುವಂಥದ್ದು, ಅವನಂತಹ ಮನೋಭಾವನೆ ಇರುವಂಥವರಿಗೆ ನಾವು ಹೇಳುವಂಥದ್ದು. ಅದು ಕೇವಲ ದಾರ ಅಲ್ಲ ಅಂತ, ಅದರ ಹಿಂದೆ ಬಹಳ ಮಹತ್ವ ಇದೆ, ಅದರ ಹಿಂದೆ ಹಿನ್ನೆಲೆ ಇದೆ ಅಂತ ನಾವು ತಿಳ್ಕೊಳ್ಳದೆ ಏನೋ ಇವತ್ತು ಮಾತನಾಡ್ತಾ ಇದ್ದೇವೆ. ಹಾಗಾಗಿ ಅಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ, ಅದರಲ್ಲಿ ಒಂದು ಸಂಸ್ಕಾರ ಇದೆ. ಬಂಧುಗಳೇ, ನೆನಪಿಟ್ಟುಕೊಳ್ಳಿ, ನಮಗೆ ಒಂದು ಹೊಸ ಜನ್ಮವನ್ನು ಯಾವುದಾದ್ರೂ ಕೊಟ್ಟದ್ದು ಉಂಟು ಅಂತ ಹೇಳಿದರೆ ಅದು ಯಜ್ಞೋಪವೀತ ಅಂತ. ಅದಕ್ಕಾಗಿ ದ್ವಿಜ ಅಂತ ಹೇಳುವಂಥದ್ದು, 2ನೇ ಒಂದು ಜನ್ಮ. ಉಪನಯನ ಅಂತ ಹೇಳ್ತೇವೆ, ಹೊಸ ದೃಷ್ಟಿಯನ್ನು ಕೊಟ್ಟಿದೆ, ಹತ್ತಿರಕ್ಕೂ ತಂದಿದೆ. ಯಾವುದ ಹತ್ತಿರಕ್ಕೆ ಅಂತ ಹೇಳಿದರೆ ದೇವರ ಹತ್ತಿರಕ್ಕೆ ತಂದಂಥದ್ದು. ಈ ರೀತಿಯಲ್ಲಿ ಅದು ನೂಲಲ್ಲ ಅಂತ ಮತ್ತೆ ಮತ್ತೆ ನಾವು ಸಾರಿ ಹೇಳಬೇಕು. ನೀವು ಹೇಳ್ತೀರಿ ನಿಮಗೆ ಅದು ನೀವು ನೋಡುವ ಕಣ್ಣು, ನಿಮ್ಮ ದೃಷ್ಟಿಗೆ ಅದು ಕೇವಲ ನೂಲಾಗಿ ಕಂಡಿದೆ. ನಮಗೆ ಅಲ್ಲ ಅಂತ. ನಮಗೆ ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕಾರ, ಅದು ನಮ್ಮ ಅಭಿಮಾನ. ಹಾಗಾಗಿ ಉಂಟಲ್ಲ, ಇವತ್ತು ನಮ್ಮ ಅಭಿಮಾನದ ಮೇಲೆ ಯಾವತ್ತು ದಾಳಿಯಾಗಿದೆ, ಆ ಅಭಿಮಾನದ ಮೇಲೆ ದಾಳಿಯಾಗುವಾಗ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಬ್ರಾಹ್ಮಣರಿಗೆ ಇರತಕ್ಕಂಥದ್ದು ಏನು ಅಂತ ಹೇಳಿದರೆ ಅದು ಅಭಿಮಾನ ಅಂತ ಹೇಳುವಂಥದ್ದೇ ನಮಗೆ ಇರುವಂಥದ್ದು. ಅಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಯಾರಲ್ಲಿಯೂ ಕೈ ಚಾಚಿ ಬೇಡಲಿಲ್ಲ. ನಾವು ಒಂದು ಎಂಥ ಅದ್ಭುತವಾದಂಥ ಹಿನ್ನೆಲೆಗಳು ನಮಗೆ ಸಿಗ್ತದೆ ಅಂತ ಹೇಳಿದರೆ, ಕೃಷ್ಣನಂಥ ಸ್ನೇಹಿತನಲ್ಲಿ ಬರುವಾಗ ಕೂಡ ಸುಧಾಮ ಒಬ್ಬ ಬ್ರಾಹ್ಮಣ, ಅವನಿಗೆ ಏನು ಬೇಕಾದರೂ ಕೇಳಬಹುದಿತ್ತು. ಅವನ ಪಾದ ತೊಳೆದು ಆ ಪಾದದ ನೀರನ್ನು ಭಗವಾನ್ ಶ್ರೀಕೃಷ್ಣ ತಲೆ ಮೇಲೆ ಹಾಕ್ಕೊಳ್ತಾನೆ. ಆದರೆ ಸುಧಾಮ ಅವನಲ್ಲಿ ಏನು ಕೇಳಲಿಲ್ಲ ಅಂತ. ಅಂದರೆ ನಾವು ಕೈ ಚಾಚುವವರಲ್ಲ, ಸಾಧ್ಯ ಇದ್ದರೆ ಕೈ ಎತ್ತಿ ಕೊಡುವವರು, ಈ ಸಮಾಜಕ್ಕೆ ಕೊಡುವಂಥವರು, ಈ ಸಂಸ್ಕೃತಿಗೆ ಕೊಡುವಂಥವರು. ಹಾಗಾಗಿ ಇವತ್ತು ಅದರ ಮೇಲೆ ದಾಳಿ ಮಾಡಬೇಡಿ. ಯಾವುದೋ ರಾಜಕೀಯಕ್ಕೆ ಬೇಕಾಗಿ ನಮ್ಮನ್ನೊಂದು ದಾಳವಾಗಿ ಬಯಸಿಕೊಳ್ಳಬೇಡಿ. ಅಥವಾ ಇವತ್ತು ಮತ್ತೆ 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 ನಾವು ಹೇಳ್ತಾ ಇದ್ದೇವೆ, ಸುಮ್ಮನೆ ಕೂತುಕೊಳ್ಳುವಂತಹ ಜಾಯಮಾನ ಅಲ್ಲ, ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ಒಂದು ಕಲ್ಪನೆ ನಿಮಗೆ ಬೇಡ. ಎಚ್ಚೆತ್ತರೆ ಏನಾಗ್ತದೆ ಅಂತ ಹೇಳಿದರೆ ಭೂಕಂಪ ಆಗ್ತದೆ, ಅಗ್ನಿವರ್ಷ ಆಗ್ತದೆ ಅಂತ. ಎಚ್ಚೆತ್ತರೆ ಏನಾಗ್ತದೆ ಅಂತ ಹೇಳಿದರೆ ಭೂಕಂಪ
ಭೂಕಂಪ ಆಗ್ತದೆ, ಅಗ್ನಿವರ್ಷ ಆಗ್ತದೆ ಬ್ರಾಹ್ಮಣರು. ಅದನ್ನು ತಿಳ್ಕೊಳ್ಳಿ. ಯಾವ ದೇಶದಲ್ಲಿ ಗೋವಿಗೆ ದಾಳಿ ಆಗ್ತದ, ಗೋವಿಗೆ ಧಕ್ಕೆ ಬರ್ತದ, ಯಾವ ಒಂದು ದೇಶದಲ್ಲಿ ಬ್ರಾಹ್ಮಣರ ಮೇಲೆ ದಾಳಿಗಳು ನಡೆಯುತ್ತದ, ಆವಾಗ ಆ ದೇಶವೇ ನಾಶ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಂಡಿದ್ದೇವೆ. ಅಂತಹ ದಿನಗಳಿಗೆ ಆಸ್ಪದ ಕೊಡುವಂಥದ್ದು ಬೇಡ. ಇವತ್ತು ನೀವು ಗೂಗಲ್ನಲ್ಲಿ ನೋಡಿದರೆ ಆ ಹುಡುಗನ ಒಂದು ಇಂಟರ್ವ್ಯೂ ಇದೆ. ಆ ಹುಡುಗ ಏನು ಹೇಳ್ತಾನೆ ಅಂತ ಹೇಳಿದರೆ ನೋಡಿ, ಅದೇ ವರ್ಡನ್ನು ನಾನು ಹೇಳ್ತೇನೆ, ಏ ಜನಿವಾರ್ ಹಮಾರಾ ಪರಂಪರ ಅಂತ ಹೇಳ್ತಾನೆ. ಅದನ್ನು ತೆಗಿಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ, ಇದನ್ನು ತೆಗಿಸ್ಲಿಕ್ಕೆ ನೀವು ಬರಬೇಡಿ, ಇದು ನಮ್ಮ ಪರಂಪರೆ, ಇದರ ಮೇಲೆ ಯಾಕೆ ಕೈ ಹಾಕ್ತೀರಿ ಅಂತ ಅವ ಮತ್ತು ಕೂಡ ವಿವರಣೆ ಕೊಟ್ಟ. ಅವನು ಧರಿಸಿದಂತಹ ಅಂಗಿಯಲ್ಲಿ ಕೆಲವರು ನೋಡಿ ಎಂತಹ ನಾವು ಕುತರ್ಕದ ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿ ಅಂಗಿ ಹಾಕಿ ಇವನು ಪರೀಕ್ಷೆಗೆ ಹೋಗುವಾಗ ಇವನ ಜನಿವಾರ ಕಂಡದ್ದು ಹೇಗೆ, ಇದು ನೀವೀಗ ಒಂದು ಇಶ್ಯೂ ಮಾಡ್ತಾ ಇರುವಂಥದ್ದು, ಒಂದು ಪೊಲಿಟಿಕ್ಸ್ ಮಾಡ್ತಾ ಇರುವಂಥದ್ದು ಅಂತ ಹೇಳಿದರು. ಆದರೆ ಅವನು ಅದಕ್ಕೆ ಉತ್ತರ ಕೊಡ್ತಾನೆ, ಯಾಕಂದರೆ ಅವನು ಧರಿಸಿದಂತಹ ಬಟ್ಟೆಯಲ್ಲಿ ಆ ಜನಿವಾರ ಕಾಣ್ತಾ ಇತ್ತಂತೆ. ರೌಂಡ್ ಕಾಲರ್ ಒಂದು ಟೀ ಶರ್ಟ್ ಹಾಕಿದರೆ ಜನಿವಾರ ಕಾಣೋದಿಲ್ವ ಸರ್? ನೋಡಿ ಎಷ್ಟು ಸಿಂಪಲ್ ಲಾಜಿಕ್ ನಮಗೆ ಇಲ್ಲ. ಅವನ ಜನಿವಾರ ಹೇಗೆ ಕಂಡದ್ದು, ಅದನ್ನು ತೆಗಿಸಿದ್ದು ಹೇಗೆ? ಆವಾಗ ಅವನ ಕಂಡಾಗ ಹೇಳಿದ್ರಂತೆ ಇದು ತೆಗಿಬೇಕು ಅಂತ. ತೆಗೆಯುವಾಗ ಇವನು ತುಂಬ ರಿಕ್ವೆಸ್ಟ್ ಮಾಡಿದ. ಅವನು ಹೇಳ್ತಾನೆ 10:45 ತನಕ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ಅಂತ. ಸುವ್ರಚಿತ್ ಕುಲಕರ್ಣಿ ಅಂತ ಹೇಳುವವನು, ನಾನು 10:45 ತನಕ ರಿಕ್ವೆಸ್ಟ್ ಮಾಡಿದೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದೆ, ಆದರೆ ಕೂಡ ಅವರು ಕೊಡಲಿಲ್ಲ. ಆನಂತರ ನೀನು ಏನು ಬೇಕಾದರೂ ಮಾಡಿಕೊ ಅಂತ ಹೇಳಿ ಎದ್ದು ಹೋದ್ರಂತೆ. ಇವತ್ತು ಒಬ್ಬ ವಿದ್ಯಾರ್ಥಿ ಅವನ ಭವಿಷ್ಯದ ಜೊತೆಗೆ ಅವರು ಚೆಲ್ಲಾಟ ಆಡಿದ್ದಾರೆ. ಎಲ್ಲಿ ಅವನು ಕೇಳ್ತಾನೆ, ಸರ್ ನಿಮ್ಮ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ, CET ನಂಗೆ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ, ಈ ಹಾಲ್ ಟಿಕೆಟ್ನಲ್ಲಿ ಎಲ್ಲಾದರೂ ಇದರ ನಿಯಮಾವಳಿಗಳಲ್ಲಿ ಜನಿವಾರ ಧರಿಸಿ ಬರಬಾರ್ದು ಅಂತ ಹೇಳಿ ಉಂಟಾ? ಇದ್ರೆ ತೋರಿಸಿ, ನಾನು ತೆಗಿತೇನೆ. ಇಲ್ಲ, ಏನೂ ಇಲ್ಲ, ನೀವು ಹೇಳ್ತಾ ಇದ್ದೀರಿ, ಹಾಗಿದ್ರೆ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಉಂಟು. ಆಯಿತು, ನಿಮಗೆ ಆದೇಶ ಕೊಟ್ಟವರು ಯಾರು ಅಂತ ಕೇಳ್ತಾನೆ. ಅವನ ಇಂಟರ್ವ್ಯೂ ನೋಡಿ, ನಿಮಗೆ ಕಾಣ್ತಾ ಇದರಲ್ಲಿ ನಿಮಗೆ ಯಾರು ಆದೇಶ ಕೊಟ್ಟವರು ಇದನ್ನು ಜನಿವಾರ ತೆಗಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟವರು ಯಾರು ಅಂತ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ. ಅದು ಸೆಕ್ಯೂರಿಟಿ ರೀಸನ್, ನೀವು ತೆಗಿಬೇಕು. ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ತಾರ್ಕಿಕವಾದಂತಹ ಹಿನ್ನೆಲೆ ಇಲ್ಲದೆ, ಸಮಜಾಯಿಸಿಕೆ ಇಲ್ಲದೆ ತೆಗಿಬೇಕು ಅಂತ ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಒಂದು ಕೃತ್ಯ. ಹಾಗಾಗಿ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಆದರೆ ಅಲ್ಪತೃಪ್ತರಾಗಿ ಈಗಲೇ ಸ್ವಲ್ಪ ಏನೋ ಮಾಡಿದ್ದಾರೆ, ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅವನ ಮೇಲೆ ಆ್ಯಕ್ಷನ್ ತೆಕ್ಕೊಂಡಿದ್ದಾರೆ, ಅವರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳುವಂಥದ್ದಷ್ಟಕ್ಕೆ ನಾವು ತೃಪ್ತರಾಗಿ ಕೂತ್ಕೊಳ್ಳುವಂಥದ್ದಲ್ಲ. ಇದರ ಹಿಂದೆ ಇರತಕ್ಕಂತಹ ಹುನ್ನಾರ ಏನು ಅಂತ ಹೇಳುವಂಥದ್ದು ಅದು ಹೊರಗೆ ಬರಬೇಕು. ಯಾಕಾಗಿ ಈ ರೀತಿ ಆಯಿತು ಅಂತ ಹೇಳುವಂಥದ್ದು ಬರಬೇಕು. ಇನ್ನು ಮುಂದಕ್ಕೆ ಯಾವ ಕಾಲಕ್ಕೆ ಕೂಡ ಇಂಥ ಘಟನೆ ಮರುಕಳಿಸಬಾರ್ದು. ಅದರ ಬಗ್ಗೆ ನಾವು ಇವತ್ತು ಎಚ್ಚರಿಕೆ ಹೊಂದಬೇಕು ಮತ್ತು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ಏನು ಮಾಡಿದರು ಅಂತ ಹೇಳಿದರೆ, ಇನ್ನೊಂದು ಒಡೆದು ಆಳುವ ನೀತಿ ಇದೆ. ಇದನ್ನು ನಾವು ನಿನ್ನೆ ಶಿವಶಂಕರ ಭಟ್ರು ಮತ್ತೆ ನಾವು ಮಾತನಾಡುವಾಗ ಬಂತು ಈ ವಿಚಾರ. ಯಾಕೆಂದರೆ ಒಡೆದಾಡುವ ನೀತಿ ಅದು ನಿಮ್ಮೊಳಗೆ ಹಲವಾರು ಪಂಗಡಂತೆ ಅಲ್ಲ, ಈ ಜಾತಿ ಗಣತಿಯ ವಿಚಾರದಲ್ಲಿ ಕೂಡ ಬಂಧುಗಳೇ ಗಮನಿಸಿ. ಇದೀಗ ಅಪ್ರಸ್ತುತ ಅಂತ ಗ್ರಹಿಸಬೇಡಿ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವೆಲ್ಲರೂ ಕೊಡುವಾಗ ನಮ್ಮ ಸಮುದಾಯ ಬ್ರಾಹ್ಮಣ ಸಮುದಾಯದ ಲೆಕ್ಕಾಚಾರ ತೆಗೆಯುವಾಗ ಹವ್ಯಕ ಎಷ್ಟು, ಊಟ ಸಮಾಜದವರೆಷ್ಟು, ಶಿವಳ್ಳಿಯವರು ಎಷ್ಟು, ಇನ್ನು ಹೊಯ್ಸಳ ಕರ್ನಾಟಕದವರೆಷ್ಟು, ಕೋಟೇಶ್ವರ ಎಷ್ಟು, ದೇಶಸ್ಥರೆಷ್ಟು, ಈ ನಮ್ಮ ಒಳಗೆ ಬೇರೆ ಬೇರೆ ಮಾಡಿ ಅವರು ತೆಗೆಯುವುದು. ಒಡೆದಾಡುವ ನೀತಿಯನ್ನು ಬ್ರಿಟಿಷರು ಮಾಡಿದ್ದಲ್ಲ, ಈಗಿನ ಸರ್ಕಾರ ಕೂಡ ಮಾಡ್ತಾ ಇದೆ. ಈಗಿನ ವ್ಯವಸ್ಥೆಯಲ್ಲಿ ಕೂಡ ಅದು ನಡೀತಾ ಇದೆ. ಸಮಗ್ರವಾಗಿ ಬ್ರಾಹ್ಮಣರು ಅಂತ ಹೇಳುವಂಥ ಒಂದು ಗಣತಿಯನ್ನು ತೆಗಿತಾ ಇಲ್ಲ. ಆ ಲೆಕ್ಕಾಚಾರದಲ್ಲಿ ಕೂಡ ಎಲ್ಲರನ್ನೂ ಸರಿಯಾದ ರೀತಿಯ ಲೆಕ್ಕಾಚಾರಗಳನ್ನು ತೆಗಿತಾ ಇಲ್ಲ. ನಾವು ಸಣ್ಣ ಸಂಖ್ಯೆಯಲ್ಲಿ ಕಾಣ್ತೇವೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಾವು ಇದನ್ನು ಮರೆತಿದ್ದೇವೆ. ಅಂತಹ ನಮ್ಮ ಒಳಗೆ ಒಳಪಂಗಡಗಳಿವೆ, ನಮ್ಮ ಒಳಗೆ ಅಡ್ಡಗೋಡೆಗಳು ಇದೆ ಅಂತ ಹೇಳಿದರೆ ಬಂಧುಗಳೇ ತಿಳ್ಕೊಳ್ಳಿ, ಅದು ನಿಮ್ಮ ಭ್ರಮೆ ಅಂತ. ಇವತ್ತಿನ ದಿನಗಳಲ್ಲಿ ಬ್ರಾಹ್ಮಣರ ಮನೋಧರ್ಮದಲ್ಲಿ ನಮ್ಮ ಒಳಗೆ ನಾವು ಆ ಅಡ್ಡಗೋಡೆಯನ್ನು ಇಟ್ಟುಕೊಳ್ಳಿಲ್ಲ. ನಮ್ಮ ಒಳಗೆ ಅವರು ಹವ್ಯಕರು, ಕೋಟದವರು, ಶಿವಳ್ಳಿಗಳು, ಸ್ಥಾನಿಕರು ಈ ರೀತಿಯಂಥ ಒಂದು ಭೇದ ಭಾವವನ್ನು ಇಳಿಸಿಕೊಳ್ಳಿಲ್ಲ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ನಮ್ಮ ಪಂಗಡದವರು ಕೂಡ ಒಟ್ಟಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿದರೆ, ನಾವು ಮಲಗಿದ್ದಲ್ಲ ಅಂತ, ನಾವು ಮಲಗಿದಾಗೆ ನಟಿಸಿದ್ದು. ಇಷ್ಟರ ತನಕ ನಾವು ಮಲಗಿದಾಗೆ ನಟಿಸಿದ್ದು. ಈಗ ನಾವು ಮಲಗಲಿಲ್ಲ ಅಂತ ಹೇಳುವಂಥದ್ದನ್ನು ತೋರಿಸ್ತಾ ಇದ್ದೇವೆ, ಇನ್ನು ಮುಂದಕ್ಕೂ ತೋರಿಸ್ತೇವೆ. ಈ ರೀತಿಯ ಒಂದು ಒಗ್ಗಟ್ಟಿನ ಹೋರಾಟವನ್ನು ನಿರಂತರವಾಗಿ ನಾವು ಮುಂದಿನ ದಿನದಲ್ಲಿ ಕೂಡ ನಮ್ಮ ಮೇಲೆ ದಾಳಿ ಆದರೆ ಮಾಡಿಯೇ ತೋರಿಸ್ತೇವೆ. ಹಾಗಾಗಿ ನಮ್ಮ ತಂಟೆಗೆ ನೀವು ಬರಬೇಡಿ. ನಮ್ಮ ತಂಟೆಗೆ ಬರದಿದ್ದರೆ ನಾವು ನಮ್ಮಷ್ಟಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಅದೇ ಒಂದು ಮನೋಭಾವನೆಯಲ್ಲಿ ಇರ್ತೇವೆ. ಆದರೆ ನಮ್ಮ ತಂಟೆಗೆ ಬಂದರೆ ಅದು ಶಿವ ಮೂರನೇ ಕಣ್ಣು ತೆಗೆದಾಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲ ಸೇರಿದ್ದೇವೆ. ಒಂದು ರೀತಿಯಲ್ಲಿ ಒಂದೂವರೆ ದಿನದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರಿದ್ದು ಅಂತ, ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. 1.5 ದಿನದಲ್ಲಿ ನಾವು ಇಷ್ಟು ಜನ ಸೇರಿದ್ದೇವೆ.
ಅಥವಾ ನಾನು ಬಹಳ ನಾನು ವೈಯಕ್ತಿಕವಾಗಿ ಕರಿಬೇಕು, ಇವರು ಎಲ್ಲರೂ ಬಂದಂತಹದ್ದು ಕೂಡ ಒಂದು ಸ್ವಯಂ ಪ್ರೇರಿತರಾಗಿ ಬಂದದ್ದು. ಒಂದು ಮೆಸೇಜ್ಗಳಲ್ಲಿ ಮೆಸೇಜ್ ಕೂಡ ಸಿಗದವರು ಕೂಡ ಯಾರು ಹೇಳುವುದನ್ನು ಕೇಳಿ ಕೂಡ ಬಂದಿದ್ದಾರೆ. ಹಾಗೆ ಒಂದು ವ್ಯವಸ್ಥಿತವಾದಂತಹ ಸಂಘಟನೆಯನ್ನು ಮಾಡಿದರೆ ಇನ್ನು ಎಷ್ಟು ಸಂಖ್ಯೆಯಲ್ಲಿ ಇವತ್ತೇ ನಾವು ಇಲ್ಲಿ ಸಾಧಾರಣ 3,000 ಆಗ್ಲಿಕ್ಕೆ 30,000 ಆಗ್ಲಿಕ್ಕೆ ಹೆಚ್ಚು ಕಷ್ಟ ಇಲ್ಲ ಅಂತ ಬೇಕು ಅಂತ ಹೇಳಿದರೆ. ಹಾಗಾಗಿ ಆ ರೀತಿಯಲ್ಲಿ ಕೂಡ ನಾವು ಯೋಚನೆ ಮಾಡುವ, ಒಂದಾಗಿ ಹೋರಾಟ ಮಾಡುವ ಅಂತ ಹೇಳುವಂಥದ್ದನ್ನು ಮತ್ತೊಮ್ಮೆ ಎಲ್ಲರಿಗೂ ನೆನಪಿಸ್ತಾ ಏನಾದರೂ ನಮ್ಮ ಭಾವನೆಗಳನ್ನಿದ್ದರೆ ಹಂಚಿಕೊಳ್ಳುವ. ಬಾಂಧವರಿಗೆ ನಮಸ್ಕರಿಸುತ್ತಾ, ಇದೊಂದು ಬಹಳ ಗಂಭೀರವಾದ ವಿಚಾರ. ಈಗಾಗಲೇ ಮಹೇಶಣ್ಣ ಹೇಳಿದ ಹಾಗೆ ಸಮಸ್ತ ಬ್ರಾಹ್ಮಣರ ಮೇಲೆ ಅಥವಾ ಜನಿವಾರ ಧರಿಸುವವರ ಎಲ್ಲರ ಮೇಲೆ ಆದಂಥ ಒಂದು ಹಲ್ಲೆ ಅಂತ ನಾವು ಭಾವಿಸಬೇಕಿದೆ. ಇದು ಒಂದು ವ್ಯವಸ್ಥಿತ ಕುತಂತ್ರದ ಒಂದು ಭಾಗವಾದ ಹಾಗೆ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮನೆ ಒಡೆದು ಆಳುವ ನೀತಿ, ಬ್ರಾಹ್ಮಣರನ್ನು ಸಪರೇಟ್ ಮಾಡುವುದು, ಸಮಸ್ತ ಹಿಂದೂ ಸಮಾಜವನ್ನು ವಿಘಟನೆ ಮಾಡುವಂಥ ಒಂದು ಕುಂದಾನ ಇಲ್ಲಿ ನಡೀತಾ ಇದೆ ಅಂತ ಒಂದು ಭಾಸವಾಗ್ತಾ ಇದೆ. ಯಾಕಂತ ಹೇಳಿದರೆ ಈಗಷ್ಟೇ ಈ ಜಾತಿ ಗಣನೆ ಇದನ್ನು ಸಹ ಎದುರಿಗೆ ತರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇದು ಕೇವಲ ಆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಘಟನೆ ಅಂತ ನಾವು ಅದನ್ನು ಕ್ಷುಲ್ಲಕ ಘಟನೆ ಅಂತ ಭಾವಿಸಬಾರದು. ಇದು ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ, ಅದರ ಭಾಗವಾಗಿ. ಯಾಕಂತ ಹೇಳಿದರೆ ಅದು 2 ದಿವಸ ಮೊದಲು ಆದ ನಂತರ ನಿನ್ನೆ ಸಹ ಇನ್ನೊಂದು ಕಡೆ ಆಗಿದೆ, ಮತ್ತು ಸಹ ಇದನ್ನು ಮುಂದುವರಿಸ್ತಾ ಇದ್ದ ಅಂತ ಹೇಳಿದರೆ ಅದೆಲ್ಲೋ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತ ಭಾವಿಸ್ತಾ ಇದ್ದೇನೆ. ನಾವೆಲ್ಲರೂ ಇದನ್ನು ಒಗ್ಗಟ್ಟಾಗಿ ಪ್ರತಿಭಟಿಸಬೇಕು. ನಮ್ಮ ಈ ಜನಿವಾರಕ್ಕೆ ಕೈ ಹಾಕಿದ ಈ ಘಟನೆ ಇನ್ನು ಮುಂದೆ ನಡೆಯಬಾರದು. ಅಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನು ನಾವು ಸರ್ಕಾರಕ್ಕೆ, ಇಡೀ ಸಮಾಜಕ್ಕೆ ನೀಡಬೇಕು. ಯಾಕಂತ ಹೇಳಿ ಇದು ಕೇವಲ ಒಂದು ಬ್ರಾಹ್ಮಣರದ್ದು ಅಂತ ಅಲ್ಲ, ನಿಧಾನವಾಗಿ ಒಬ್ಬೊಬ್ಬರ ಮೇಲೆ ನಡೆಯುವಂಥ, ನಮ್ಮ ಆಚಾರ ವಿಚಾರಗಳ ಮೇಲೆ ನಡೆಯುವಂಥ ಘಟನೆ ಅಂತ ನಾನು ಭಾವಿಸ್ತಾ ಇದ್ದೆ. ಯಾಕೆ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಸಹ ಈಗಾಗಲೇ ಕೆಲವು ಸಲ ಮಾತಾಡ್ತಾ ಇದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹೊಡಿಬೇಡಿ, ಗಣೇಶನ ಇದರಲ್ಲಿ ನೀರಿಗೆ ಹಾಕಬೇಡಿ ಅಂತ ಹೊಸ ಹೊಸ ವಿಚಾರಗಳು ಬರುವಂಥ ಸಂದರ್ಭದಲ್ಲಿ ಅದರ ಭಾಗವಾಗಿ ಇದು ಸಹ ಒಂದು ನಡೆಯುತ್ತಾ ಇದೆ ಅಂತ ನನ್ನ ಭಾವನೆ. ಇದಕ್ಕಾಗಿ ಈ ರೀತಿಯಾಗಿ ಒಂದು ಸಮಸ್ತ ಬಾಂಧವರು ಸೇರಿದ್ದೇವೆ, ಭಾಳ ಸಂತೋಷದ ವಿಚಾರ. ಇದನ್ನು ಇಲ್ಲಿಗೆ ಬಿಡದೆ ಇದಕ್ಕೆ ಒಂದು ಎಂಡ್ ಸಿಗೋ ತನಕ ಎಲ್ಲರೂ ಹೋರಾಟ ಮಾಡಬೇಕು ಅಂತ ಎಲ್ಲರಲ್ಲಿ ನನ್ನ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬೀದರ್ನಲ್ಲಿ ನಡೆದಿರತಕ್ಕಂತಹ ಆ ಬ್ರಾಹ್ಮಣ ಹುಡುಗನ ಮೇಲೆ ನಡೆದಿರತಕ್ಕಂತಹ ಹಲ್ಲೆಯ ವಿರುದ್ಧ ಇವತ್ತು ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡುವುದಕ್ಕೆ ಕಣಕ್ಕಿಳಿದಿದ್ದೇವೆ. ಪ್ರಥಮವಾಗಿ ಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂತಹ ಬ್ರಾಹ್ಮಣ ಸಮುದಾಯ ಒಗ್ಗಟ್ಟಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ನಿಮ್ಮೆಲ್ಲರಿಗೂ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಾತಿ ಗಣತಿಯ ನಂತರ ನಡೆದಿರತಕ್ಕಂತಹ ಬೆಳವಣಿಗೆಗಳು ಇವತ್ತು ಜಾತಿ ಆ ವ್ಯವಸ್ಥೆಯಲ್ಲಿ ಕಡಿಮೆ ಸಂಖ್ಯೆಯ ಆಧಾರದಲ್ಲಿ ಕಡಿಮೆ ಇರತಕ್ಕಂತಹ ಪಂಗಡದ ಮೇಲೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಮೊನ್ನೆ ಬೀದರ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಸಾಕ್ಷಿಯಾಗಿದೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿಟ್ಟು ಧಾರ್ಮಿಕ ಪರಂಪರೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದವರು ಬ್ರಾಹ್ಮಣ ಸಮುದಾಯದವರು ಅನ್ನುವುದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಆದರೆ ಇವತ್ತು ಆ ಸಮುದಾಯದ ಮೇಲೆ ಟಾರ್ಗೆಟನ್ನು ಮಾಡಿ ಮತ್ತೆ ಜನಿವಾರವನ್ನು ಕತ್ತರಿಸ್ತಕ್ಕಂತಹ ಬೆಳವಣಿಗೆಗಳು, ಇನ್ನು ಈ ರೀತಿಯ ಅನೇಕ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಸ್ತೇವೆ ಅನ್ನತಕ್ಕಂತಹ ಸೂಚನೆಯನ್ನ ಸರ್ಕಾರ ಪ್ರಾಯೋಜಿತವಾಗಿ ಕೊಟ್ಟಿರುವಂಥದ್ದು ಅತ್ಯಂತ ಖಂಡನೀಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಗೃಹ ಮಂತ್ರಿಯವರು ನಮಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ನಟನೆಯನ್ನ ಮಾಡ್ತಾರೆ. ಯಾವ ಅಧಿಕಾರಿ ಯಾವ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸರ್ಕಾರ ಸೂಚನೆ ಕೊಡುತ್ತೆ ಹೊರತು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಗಳು ಸೂಚನೆಯನ್ನು ಕೊಡುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಜನಿವಾರ ಕತ್ತರಿಸುವಂಥದ್ದಿರ್ಬೋದು, ನಮ್ಮ ಸಂಪ್ರದಾಯವನ್ನು ವಿರೋಧ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇರ್ಬೋದು, ಧಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡಿವಾಣವನ್ನು ಹಾಕತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದರೆ ಮಹೇಶ್ ಕಜೆ ಅವರು ಉಲ್ಲೇಖ ಮಾಡಿದಂತೆ ಮತ್ತೆ ಕೊಡಲಿಯನ್ನ ಹಿಡಿಯತಕ್ಕಂಥ ವ್ಯವಸ್ಥೆ ಬ್ರಾಹ್ಮಣ ಸಮುದಾಯದಿಂದ ಆಗ್ತದೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿಯೂ ಕೂಡ ದೊಡ್ಡದಾಗಿರತಕ್ಕಂಥ ಬ್ರಾಹ್ಮಣ ಸಮ್ಮೇಳನವನ್ನು ಮಾಡಬೇಕು. ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು. ಬ್ರಾಹ್ಮಣ ಸಮುದಾಯದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳಿಗೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು
ನಮ್ಮ ಸಮುದಾಯದಿಂದ ಆಗಲಿ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇವತ್ತು ನಡೆದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಬಿಟ್ಟು ಬೇರೆ ಸಮುದಾಯದವರು ಕೂಡ ಸಹಕಾರ ಮತ್ತು ಒಟ್ಟಿಗೆ ಇರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯದ ವಿರುದ್ಧ ಮಾಡಿರ್ತಕ್ಕಂಥ ಈ ರೀತಿಯ ಕೆಲಸ ಕಾರ್ಯಗಳು ಹಿಂದೂ ಸಮಾಜದ ವಿರುದ್ಧ ನಡೆದಿರತಕ್ಕಂಥ ಷಡ್ಯಂತರ ಅನ್ನುವಂತಹ ದೃಷ್ಟಿಕೋನದಿಂದ ಪ್ರತಿಭಟನೆಗಳು ಹೋರಾಟಗಳು ಅವಶ್ಯಕವಾದರೆ ಸಂಘರ್ಷವನ್ನ ಕೂಡ ನಾವು ಮಾಡೋದಕ್ಕೆ ಸಿದ್ಧರಿರೋಣ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ನಡೆಯತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಆ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೂ ಇಡೀ ಸಮುದಾಯ ಮತ್ತೆ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಮತ್ತೆ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಇವತ್ತೊಂದು ಬೀದರ್ನಲ್ಲಿ ಅತ್ಯಂತ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನೀಡುವಂತಹ ಕೆಲಸ ನಡೆದಿದೆ. ಜನ್ಮನಾ ಜಾಯತೆ ಜಂತು ಕರ್ಮಣಾ ಜಾಯತೆ ದ್ವಿಜಃ ವೇದಾಧ್ಯಯನೇತಿ ವಿಪ್ರಹ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಹೇಳುವಂಥದ್ದು ಬ್ರಾಹ್ಮಣನಿಗಿರುವಂಥ ವಿಚಾರ. ಈ ಜನಿವಾರ ಅಂತ ಹೇಳುವಂಥದ್ದು ಏನಿದೆ ಅದು ಒಬ್ಬ ಡಾಕ್ಟ್ರಿಗೆ ಸ್ಟೆಥೋಸ್ಕೋಪ್ ಇದ್ದ ರೀತಿಯಲ್ಲಿ ಎರಡನೇ ಜನ್ಮ ಬಂದಾಗ ಅವನಿಗೆ ಬರುವಂತಹ ವಿಷಯವದು. ಅವ ಬ್ರಾಹ್ಮಣ ಅಂತೇಳಿ ಆದಾಗ ಅವನಿಗೆ ಆ ಬ್ರಾಹ್ಮಣ ಅಂತೇಳಿ ಗುರುತಿಸಲಿಕ್ಕೆ ಅದು ಇರುವಂಥದ್ದು. ಯಾರು ಕೂಡ ಅರ್ಹತೆಯಿಂದ ಬ್ರಾಹ್ಮಣ್ಯವನ್ನು ಪಡಿಬೋದು. ಇತ್ತೀಚೆಗೆ ಪುತ್ತೂರು ಒಂದು ಮಾದರಿಯಾಗಿದೆ. ಪುತ್ತೂರಿನ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಉಪನಯನ ಆಗಿ ಎಲ್ಲ ಉಪನಯನ ಮಾಡಿದಂಥದ್ದು ತಮಗೆಲ್ಲರಿಗೂ ತಿಳಿದಿದೆ. ಅಲ್ಲಿ ಇರುವ ಅವರ ಪೂಜಾರಿ ಅವರಿಗೆ ಅವರ ಮಗನಿಗೆ ಸಫಲ್ಯರ ಮೊಮ್ಮಗನಿಗೆ ಉಪನಯನ ಮಾಡಿದೆ. ಅಂದರೆ ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಒಂದು ಅರ್ಹತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಎಲ್ಲರೂ ಬಿಂಬಿಸಬೇಕು, ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತೇಳಿ ನನಗೆ ಅನ್ನಿಸ್ತದೆ. ಸೊ ಅಲ್ಲಿ ಎಲ್ಲ ಬ್ರಾಹ್ಮಣ ಪಂಗದವರು ಎಲ್ಲರೂ ಹೋಗಿ ಆ ಒಂದು ಉಪನಯನದಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಒಂದು ಈ ಒಂದು ಜನಿವಾರವನ್ನು ತೆಗೆಯುವಂಥ ವಿಷಯ ಹೇಗೆ ಅಂತ ಹೇಳಿದರೆ ಒಬ್ಬ ಡಾಕ್ಟರ್ನ ಕೈಯಿಂದ ಸ್ಟೆಥೋಸ್ಕೋಪನ್ನು ತೆಗೆದುಕೊಂಡ ಹಾಗೆ. ಸೊ ಹಾಗಾಗಿ ಆ ರೀತಿಯ ಏನು ಕೆಲಸ ಮಾಡಿದ್ದಾರೆ ಅದು ಖಂಡನೀಯ. ಹಾಗೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತಿಗೆ ಇಲ್ಲಿ ಸೇರಿ ಯಾವ ರೀತಿ ನಾವು ಒಗ್ಗಟ್ಟನ್ನು ತೋರಿಸಿದ್ದೇವೆ, ಮುಂದೆಯೂ ಈ ರೀತಿಯ ಪ್ರದರ್ಶನವನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೋಸ್ಕರ ಕೆಲಸ ಮಾಡುವ ಅಂತ ಹೇಳೋದನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ವಂದನೆ. ರಾಜ್ಯದಲ್ಲಿ ಆಳುವ ಪ್ರಭುತ್ವ ಅಹಂಕಾರದ ಅಮಲೇರಿದಾಗ ಇಡೀ ಸಮಾಜವನ್ನು ಏಕರೂಪದಲ್ಲಿ ನೋಡುವುದರ ಬದಲು ಜಾತಿಯ ಹೆಸರಲ್ಲಿ ಬೇರೆ ಬೇರೆ ಪಂಗಡಗಳಾಗಿ ವಿಭಜನೆ ಮಾಡುವಂಥ ದುಷ್ಟ ಪ್ರಯತ್ನವನ್ನು ಮಾಡಿದಾಗ ಅವರ ಕೆಳಗಿರುವ ಅಧಿಕಾರಿಗಳಿಗೆ ಈ ರೀತಿಯ ದಾಷ್ಟ್ಯ ಬರುವುದು. ಇಲ್ಲದ್ರೆ ಯಾವ ಸರ್ಕಾರ ತಟಸ್ಥವಾಗಿ ಜಾತಿಯನ್ನು ಮೀರಿ ಸರ್ವರಿಗೂ ಸಮಬಾಳುವಂಥ ಯೋಚನೆಯನ್ನು ಮಾಡುವ ಸರ್ಕಾರ ಇದ್ದರೆ ಈ ಅಧಿಕಾರಿಗಳಿಗೆ ಜನಿವಾರವನ್ನು ಕತ್ತರಿಸುವಂತಹ ಧೈರ್ಯ ಬರ್ತಿತ್ತ ಅಂತ ಹೇಳೋ ಪ್ರಶ್ನೆಯನ್ನು ನಾವು ಕೇಳಬೇಕು. ಈ ಜನಿವಾರ ಕತ್ತರಿಸುವ ಮಾನಸಿಕತೆ ಯಾಕಿದೆ ಅಂತ ಹೇಳಿದರೆ ಇಡೀ ಸಮಾಜದಲ್ಲಿ ಬ್ರಾಹ್ಮಣರನ್ನು ಒಂದು ಬೇರೆ ಪಂಗಡ ಅಂತ ಹೇಳಿ ನೋಡುವಂಥ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ. ಇದು ಕೇವಲ ಒಂದು ಜನಿವಾರ ಕತ್ತರಿಸುವ ವಿಚಾರ ಅಲ್ಲ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಬ್ರಾಹ್ಮಣ ಪಂಗಡ ಅಂತ ಹೇಳುವಂತಹದ್ದು ಅದು ದೌರ್ಬಲ್ಯದ ಮಾನಸಿಕತೆ ಇರುವಂತಹ ಪಂಗಡ. ಅದರ ಮೇಲೆ ಏನೂ ಮಾಡಿದರೆ ನಡೆಯುತ್ತೆ ಅಂತ ಹೇಳುವ ಮಾನಸಿಕತೆಯ ಭಾಗವಾಗಿ ಇವತ್ತಿದು ನಡೀತಾ ಇದೆ. ಸರ್ಕಾರ ಆಲೋಚನೆ ಮಾಡಬೇಕು. ಬ್ರಾಹ್ಮಣರ ವಿರುದ್ಧ ಈ ರೀತಿಯ ಪ್ರಯತ್ನಗಳು ನಡೆದಾಗ ತುಂಬ ಬಾರಿ ಬ್ರಾಹ್ಮಣರು ಎಚ್ಚೆತ್ತು ಹೋರಾಟಗಳನ್ನು ಚರಿತ್ರೆಯ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಮಾಡಿದ್ದನ್ನು ನೋಡಿದ್ದೇವೆ. ಇದನ್ನ ಕೇವಲ ಬ್ರಾಹ್ಮಣರ ವಿರುದ್ಧದ ಒಂದು ಅವಹೇಳನ ಅನ್ಯಾಯ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಧಿಕಾರಿಗಳು ನೂರಾರು ಜನ ಇರ್ತಾರೆ. ಅಧಿಕಾರಿಗಳಿಗೆ ಖಾಸಗಿಯಾಗಿ ಶರ್ಟ್ ಒಳಗೆ ಜನಿವಾರ ಹಾಕಿದ್ರೆ ಅದನ್ನು ತೆಗೆಯುವ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದ ಅಂತ ಹೇಳುವುದನ್ನು ವಕೀಲರು ಉಲ್ಲೇಖ ಮಾಡಬೇಕು. ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ಜನಿವಾರ ಬೇರೆಯವರಿಗೆ ಸಮಸ್ಯೆ ಮಾಡುತ್ತೆ ಅಂತ ಹೇಳುವುದನ್ನು ಇಡೀ ಹಿಂದೂ ಸಮಾಜ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ. ಇದು ಕೇವಲ ಬ್ರಾಹ್ಮಣರಿಗೆ ಆದ ಅವಮಾನ ಅಂತ ಯಾಕೆ ತಿಳ್ಕೊಳ್ಬೇಕು ನಾವು? ಹಿಂದೂ ಸಮಾಜದಲ್ಲಿ ಯಾರಿಗಾದ್ರೂ ಅನ್ಯಾಯ ಆದರೆ, ಹಿಂದೂ ಸಮಾಜದಲ್ಲಿ ಯಾರ್ದಾದ್ರೂ ಹತ್ಯೆ ಆದರೆ ಇಡೀ ಎಲ್ಲ ಸಮುದಾಯದವರು ಹೋಗಿ ಪ್ರತಿಭಟನೆ ನಡೆಸೋದಿಲ್ವಾ? ನಡೆಸ್ತೇವ ಇಲ್ವಾ ನಾವು? ಇವತ್ತು ಬ್ರಾಹ್ಮಣರಿಗೆ ಆಗಿರುವಂತ ಸಮಸ್ಯೆ ಬಂದಾಗ ಇದನ್ನು ಇಡೀ ಹಿಂದೂ ಸಮಾಜ, ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಇದು ನಮ್ಮ ಮೇಲೆ ನಡೆದಂತ ಆಕ್ರಮಣ ಅಂತ ಹೇಳಿ ಸ್ವೀಕಾರ ಮಾಡಿ ಇದಕ್ಕೆ ಸಂಘಟಿತ ಹೋರಾಟ ಮಾಡಲಿಲ್ಲ ಅಂತ ಆದರೆ ಹಿಂದೂ ಸಮಾಜ ಖಂಡಿತವಾಗಿ ಹೋಳುಗಳಾಗಿ ಹೋಗೋ ದಿನ ಬಹಳ ದೂರ ಇಲ್ಲ ಬಂಧುಗಳೇ. ಜರ್ಮನಿಯಲ್ಲಿ ಹಿಟ್ಲರಿನ ಆಡಳಿತವನ್ನು ನೆನಪಿಸ್ತಾ ಇದ್ದಾರೆ ಇವತ್ತು ಸರ್ಕಾರ. ಹಿಟ್ಲರ್ ಆಡಳಿತ ಇರುವಂತ ಸಂದರ್ಭದಲ್ಲಿ ಫ್ಯಾಸಿಸ್ಟ್ ಸರ್ಕಾರ ಅಂತ ಅದನ್ನು ಕರೆದ್ರು.
ನಾನು ರಾಜಕೀಯ ಮಾತಾಡ್ತೇನೆ ಅಂತ ದಯವಿಟ್ಟು ಯಾರು ತಿಳ್ಕೊಳ್ಬೇಡಿ. ನಾನು ರಾಜಕೀಯದಲ್ಲಿ ಈಗ ಅಷ್ಟಾಗಿಲ್ಲ, ನನ್ನ ಸ್ನೇಹಿತರು ಇದ್ದಾರೆ ಅಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಮಹಾನ್ ಚಿಂತಕರೊಬ್ಬರು ಹಿಟ್ಲರ್ ಜೊತೆಯಲ್ಲಿ ಇದ್ರು. ಹಿಟ್ಲರ್ ಜೊತೆಯಲ್ಲಿ ಇರಬೇಕಾದ್ರೆ ಅವರು ನೋಡ್ತಾ ಇದ್ದಾರೆ, ಇದೇ ನಾಜಿಗಳು, ಹಿಟ್ಲರಿನ ನಾಜಿಗಳು, ಆಡಳಿತದ ಪ್ರಭುಗಳು ಆರಂಭದಲ್ಲಿ ಸಮಾಜವಾದಿಗಳ ಮೇಲೆ ದಾಳಿ ಮಾಡಿದರು. ಆಗ ಈ ಪುಣ್ಯಾತ್ಮ ಹೇಳಿದ, ನಮ್ಮ ಮಿತ್ತ ಮಕ್ಕಳನ್ನ ಮಿತ್ತ ನಂಕದಾಲ ತೊಂದರೆ ಇದೆಯಾ ಅಂತ ಹೇಳಿದರು. ಅದಾದ್ಮೇಲೆ ಟ್ರೇಡ್ ಯೂನಿಯನ್, ಜರ್ಮನಿಯಲ್ಲಿರುವಂತ ಟ್ರೇಡ್ ಯೂನಿಯನ್, ಅದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ, ಕಾರ್ಮಿಕ ಸಂಘಟನೆ, ಅದನ್ನು ದಮನ ಮಾಡುವಂತ ಕೆಲಸಗಳು ನಡೆದು. ಆವಾಗ ಹೇಳಿದ, ಅದು ನಮಗೆ ಸಂಬಂಧಪಟ್ಟ, ನನಗೇನು ತೊಂದರೆ ಇಲ್ಲ, ಪ್ರಭುತ್ವ ನನ್ನ ಜೊತೆ ಇದೆ ಅಂತ ಕೇಶವ ಪ್ರಸಾದ್ ಹೇಳಿದ ಹಾಗೆ ಹೇಳಿದರು. ಎಲ್ಲಾ ವಿಘಟನೆಗಳು ಎಲ್ಲಾ ಸಂಘಟನೆಗಳು ಹೋದ ಮೇಲೆ ಕೊನೆಗೆ ಅದೇ ಮಹಾನ್ ಚಿಂತಕನನ್ನು ಇದೇ ಹಿಟ್ಲರ್ ಸಮಾಜ ಒದ್ದು ಜೈಲಿಗೆ ಹಾಕಿದಾಗ ಅವನಿಗೆ ಅರ್ಥ ಆಯಿತು, ಬೇರೆಯವರ ಮೇಲೆ ಸವಾರಿ ಮಾಡುವಾಗ, ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡುವಾಗ ನಾನು ಕಣ್ಣು ತೆರೆದಿಲ್ಲ, ಈಗ ನನ್ನನ್ನೇ ಜೈಲಿಗೆ ಹಾಕೋ, ನನ್ನ ಹಿಂದೆ ಯಾರೂ ಇಲ್ಲ. ಇದು ಹಿಂದೂ ಸಮಾಜಕ್ಕೆ ಆಗುವಂತ ಎಚ್ಚರಿಕೆ ಕರೆಗಂಟೆ. ಇವತ್ತು ಬ್ರಾಹ್ಮಣ ಸಮಾಜವನ್ನ ವಿಘಟಿತವಾಗಿ ನೋಡಿಕೊಂಡು ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇನ್ನು ದಲಿತರನ್ನ ಬೇರೆ ಮಾಡಿ ಅವರ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಹಿಂದೂ ಸಂಘಟನೆಗಳು ಪರಿಪೂರ್ಣ ಆಗಬೇಕಾಗಿದ್ರೆ ಈ ಹೋರಾಟವನ್ನು ಎಲ್ಲ ಹಿಂದೂಗಳು ಒಟ್ಟಾಗಿ ಸಂಘಟಿತವಾಗಿ ಹೋರಾಟ ಮಾಡೋಣ. ಇದು ಹಿಂದೂಗಳ ಮೇಲಿನ ಅವಮಾನ, ಇದು ಹಿಂದೂಗಳ ಮೇಲಿನ ದೌರ್ಜನ್ಯ. ಜನಿವಾರ ಕೇವಲ ಬ್ರಾಹ್ಮಣರ ಪ್ರತೀಕ ಅಂತ ಯಾರು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದು ಹಿಂದೂ ಸಮಾಜದ ಒಂದು ಅವಿಭಾಜ್ಯ ಅಂಗದ ಒಂದು ಭಾಗ ಅಂತ ಹೇಳುವುದನ್ನು ತಿಳ್ಕೊಂಡು ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಎಲ್ಲ ಸಮಸ್ತ ಹಿಂದೂ ಬಾಂಧವರು ಈ ಹೋರಾಟಕ್ಕೆ 100ರ ಸಂಖ್ಯೆಯಲ್ಲಿ, 1000ರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಶಕ್ತಿಯನ್ನ ತುಂಬಿ ಹಿಂದೂ ಸಮಾಜ ಜಾಗೃತ ಸಮಾಜ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನನ್ನ ವಿಪ್ರ ಬಂಧುಗಳೇ, ಒಂದು ವಿಷಯದಲ್ಲಿ ನಾವು ಸಂಘಟನೆ ಹತ್ರ ಹೋಗ್ತಾ ಇದ್ದೇವೆ. ಬಹಳ ಸಂತೋಷ ಅಂತ ನನಗೆ ಆಗಿದೆ. ಯಾಕೆ ಬ್ರಾಹ್ಮಣತ್ವದ ಬಗ್ಗೆ ತುಂಬ ಅವಹೇಳನಕಾರಿ ನಾವು ನೋಡಿದ್ದೇವೆ, ಸಿನಿಮಾಗಳು ಬಂದಿದೆ, ಕೆಲವರು ನಮ್ಮನ್ನು ಟೀಕೆ ಮಾಡಿದ್ದು ನೋಡಿದ್ದೇವೆ. ಆಗ ನಾವು ಎಚ್ಚರಗೊಳ್ಳಿಲ್ಲ. ಇವತ್ತು ಕಾಲ ಬಂದಿದೆ ನಮಗೆ. ಯಕ್ಷಗಾನದಲ್ಲಿ ಸಹ ನಾವು ನೋಡ್ತೇವೆ, ಬ್ರಾಹ್ಮಣರನ್ನು ಅವಹೇಳನ ಮಾಡುವಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಆಗ ನಮಗೆ ಉದ್ರೇಕ ಬರಲಿಲ್ಲ, ಇವತ್ತು ಉದ್ರೇಕ ಬಂದಿದೆ. ಅದು ನಿಜವಾಗಿ ನನಗೆ ಸಂತೋಷ ಕೊಡ್ತಿದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬ್ರಾಹ್ಮಣ ಸಮುದಾಯದ ಮೇಲೆ ಎಲ್ಲ ಪಕ್ಷಗಳಿಗೆ ಒಂದೇ ಭಾವನೆ. ನಮ್ಮನ್ನು ಯಾರೂ ಸರಿ ಮಾಡುವವರಿಲ್ಲ. ನೀವು ಅಧಿಕರಿಸೋದು ಬೇಡ, ಆ ಪಕ್ಷ ಮಾಡ್ತೇನೆ, ಈ ಪಕ್ಷ ಮಾಡ್ತೇನೆ, ಅವ ಮಾಡ್ತೇನೆ, ಇವ ಮಾಡ್ತೇನೆ ಅಂತೇಳಿ. ಬ್ರಾಹ್ಮಣರು ನಾವು ಒಟ್ಟಾಗಬೇಕಾದ್ರೆ ನಾವೆಲ್ಲರೂ ಒಂದೇ ಚಿಂತನೆಯನ್ನು ಇಟ್ಟುಕೊಳ್ಬೇಕು. ಯಾರಿಗೆ ಹೇಳಿದರು ಅವ ಆ ಪಂಗಡ, ಈ ಪಂಗಡ, ಆ ಪಂಗಡ ಅಂತ ಹೇಳಿದರೆ ನಾವು ಖಂಡಿತ ಉದ್ಧಾರ ಆಗೋದಿಲ್ಲ. ನಾವು ಉದ್ಧಾರ ಆಗಬೇಕಾದ್ರೆ ನಾವೆಲ್ಲರೂ ಸಹ ಒಂದೇ ಭಾವನೆಯಲ್ಲಿದ್ದರೆ ಮಾತ್ರ ನಾವು ಉದ್ಧಾರ ಆಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಸಂಘಟನೆಗಳು ಏನು ಮಾಡ್ತಾ ಇದ್ದೇವೆ. ನಾವು ಇವತ್ತು ಅದರ ಹಿಂದೆ ನಾವು ಸಮಾವೇಶಗಳನ್ನು ತುಂಬ ಮಾಡಿದ್ದೇವೆ, ಬ್ರಾಹ್ಮಣ ಸಮಾವೇಶಗಳನ್ನು ಮಾಡಿದ್ದೇವೆ. ಅದು ಸ್ವಲ್ಪ ಅರ್ಧ ನಿಂತಿದೆ. ಅದು ಬೆಳಿಬೇಕು. ಅದು ಬೆಳೆದರೆ ನಮ್ಮಲ್ಲಿ ಇರುವ ಅಭಿಪ್ರಾಯ ಭೇದಗಳು ದೂರ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಜನಿವಾರ ತೆಗೆದದ್ದು ಘೋರ ಅಪರಾಧ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದರೆ, ಈಗ ತಾನೇ ಮಹೇಶ್ ಕಜೆ ಹೇಳಿದಾಗೆ ಅಸ್ಮಿತೆ ನಮ್ಮದು. ಜನಿವಾರ ಅಂತ ಹೇಳಿದ್ದೆ ಅಸ್ಮಿತೆ. ನಮ್ಮ ಪೂರ್ವಿಕರು ನಮಗೆ ಕೊಟ್ಟ ಒಂದು, ಅದು ಒಳ್ಳೆಯ ಭಾವನೆಗಳನ್ನು ಇರುವಂತಹ ಒಂದು ಸಂಕಲ್ಪದಲ್ಲಿ ಕೊಟ್ಟ ಒಂದು ಜನಿವಾರ. ಆದ್ದರಿಂದ ಇದು ನಮಗೆ ಶಕ್ತಿ ಕೊಡ್ತದೆ. ಎಲ್ಲರೂ ಹೇಳ್ತಾರೆ, ಗಾಯತ್ರಿ ಮಂತ್ರ ಹೇಳಿದರೆ ನಿಮಗೆ ಶಕ್ತಿ ವೃದ್ಧಿ ಆಗ್ತದೆ, ನಿನ್ನನ್ನು ಯಾರೂ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ. ಇವತ್ತು ನಮಗೆ ಬ್ರಾಹ್ಮಣ ಸಮುದಾಯಕ್ಕೆ ಅದುವೇ ಶಕ್ತಿ, ಗಾಯತ್ರಿ ಮಂತ್ರವೇ ನಮಗೆ ಶಕ್ತಿ. ಆದ್ದರಿಂದ ಯಾರೇ ಮಾಡಿದರೆ ಸಹ ಜನಿವಾರದ ಮೇಲೆ ಅಥವಾ ಬ್ರಾಹ್ಮಣತ್ವದ ಮೇಲೆ ಯಾರು ದಾಳಿ ಮಾಡಿದರೆ ಸಹ ಅದು ಅಪರಾಧವೇ, ಅದರಲ್ಲಿ ಎರಡು ಮಾತಿಲ್ಲ. ಇದನ್ನು ನಾವು ಖಂಡಿಸಬೇಕು. ಆದರೆ ಇದಕ್ಕೆ ಯಾರು ಕಾರಣಕರ್ತರ ಅವರ ಯಾರು ಅಂತ ನೋಡಿಕೊಂಡು ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಎಂಬ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡಬೇಕು, ನಾವೆಲ್ಲರೂ ಸಹ. ಯಾಕೆಂತ ಹೇಳಿದರೆ ಇದು ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಒಂದು ದಾರಿದೀಪ. ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ಕೂಡ, ನಾನು ಪುನಃ ಒತ್ತಿ ಹೇಳ್ತೇನೆ, ನಮ್ಮ ಮಕ್ಕಳಿಗೆ ಕೂಡ ನಮ್ಮ ಬ್ರಾಹ್ಮಣತ್ವದ ಸಂಸ್ಕಾರವನ್ನು ಕೊಡುವ ಪ್ರಯತ್ನಗಳು ತಂದೆ ತಾಯಿಗಳು ಇವತ್ತೇ ಮಾಡಬೇಕು. ಇದು ನಮಗೆ ಒಂದು ಸೂಚನೆ. ನಮ್ಮ ಮಕ್ಕಳಿಗೆ ITBT ಅವರಿಗೆಲ್ಲ ನಮ್ಮ ಬ್ರಾಹ್ಮಣತ್ವದ ಬಗ್ಗೆ ದೊಡ್ಡ ಅಭಿಪ್ರಾಯ ಇಲ್ಲ. ಅದನ್ನು ಬೆಳೆಸುವಂಥ ಕೆಲಸಗಳು ಮನೆಯಲ್ಲಿ ಆಗಬೇಕು. ಆದರೆ ಮಾತ್ರ ನಮ್ಮ ಬ್ರಾಹ್ಮಣತ್ವವನ್ನು ಉಳಿಸಲಿಕ್ಕೆ ಆಗ್ತದೆ. ನಾವೆಲ್ಲರೂ ಸಹ ಒಟ್ಟಿಗೆ ಆಗೋಣ. ನಾವು ಮುಂದಕ್ಕೆ ಒಳ್ಳೆಯ ಸಮಾವೇಶಗಳನ್ನು ಮಾಡುವ ಮೂಲಕ ಸಂಘಟಿತರಾಗೋಣ ಅಂತ ಹೇಳ್ತಾ, ಇದನ್ನು ನಾನು ಖಂಡಿತವಾಗಿಯೂ ಖಂಡಿಸ್ತಾ ಇದ್ದೇನೆ. ಈ ನಿಲುವನ್ನು
ಜನಿವಾರ ತೆಗೆದ ನೀರನ್ನು ಯಾರೇ ಆಗಲಿ ನಮಗೆ ಗೊತ್ತಿಲ್ಲ ಆ ಹುಡುಗ ಯಾರು ಅಂತೇಳಿ, ಆದರೆ ಒಂದು ಗೊತ್ತು, ನಾವು ಬ್ರಾಹ್ಮಣ ಆದ ಕಾರಣ ಅದು ಮಾಡಿದ್ದು ತಪ್ಪು, ಮುಂದಕ್ಕೆ ಆಗಬಾರ್ದು. ಬ್ರಾಹ್ಮಣ ಸಮುದಾಯದ ಮೇಲೆ ನಮಗೆ ಏನು ಅವರು ಕೊಡೋದು ಬೇಡ. ನಮಗೆ ಇಲ್ಲಿಯವರೆಗೆ ಯಾವ ಸರ್ಕಾರಗಳು ನಮಗೆ ಸಹಾಯನ ಕೊಡಲಿಲ್ಲ, ಬ್ರಾಹ್ಮಣರಿಗೆ ಕೊಡಲಿಲ್ಲ. ನಮ್ಮದೇ ಆದ ನಿಲುವಿನಲ್ಲಿ ಶಕ್ತಿಯಲ್ಲಿ ನಾವು ಬೆಳೆದಿದ್ದೇವೆ. ಆದರೆ ಇವತ್ತು ಸಹ ಸರ್ಕಾರದಲ್ಲಿ ನಮಗೆ ಆ ಅನುದಾನ ಕೊಡಿ, ಈ ಅನುದಾನ ಕೊಡಿ, ಆ ಸಹಾಯ ಕೊಡಿ ಕೇಳದೆ ಇರುವಂಥ ಒಂದು ಸಮಾಜ ಅಂತ ಹೇಳಿದರೆ ಅದು ಬ್ರಾಹ್ಮಣರು ಮಾತ್ರ. ನಾವು ಯಾರನ್ನು ಕೇಳಿಲ್ಲ, ಸರ್ಕಾರವನ್ನು ಕೇಳಿಲ್ಲ ನನಗೆ ಆ ಜಾಬ್ ಕೊಡಿ, ಈ ಜಾಬ್ ಕೊಡಿ ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ನೋಡಿರ್ಬೋದು, ದೇಶ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಕಾರಣ ಬ್ರಾಹ್ಮಣರು ಸಹ. ಆಗಿನ ಪ್ರಧಾನಮಂತ್ರಿಗಳಾಗಲಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, IAS ಆಫೀಸರ್ ಎಲ್ಲ ಬ್ರಾಹ್ಮಣರು. ಆನಂತರ ಒಂದೊಂದೇ ಹೊರಗಾಯಿತು. ಇವತ್ತು ನಾವು ನೋಡ್ತಾ ಇದ್ದೇವೆ ಆಡಳಿತ ಹೇಗೆ ಹೋಗ್ತಾ ಉಂಟು ದೇಶದ್ದು ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾವು ನಮ್ಮತನವನ್ನು ಬೆಳೆಸೋಣ. ನಾವು ಯಾರೊಟ್ಟಿಗೆ ಸಹ ಆಶಯ ಮಾಡೋದು ಬೇಡ. ನಮಗೆ ಸರ್ಕಾರದ ಯಾವುದೇ ಅನುದಾನಗಳು ಬೇಡ, ಅವರ ಸಹಾಯ ಹಸ್ತ ಸಹ ಬೇಡ. ನಮ್ಮ ಅಸ್ತಿತ್ವಕ್ಕೆ ನೀವು ಕೈ ಹಾಕಬೇಡಿ, ಅಷ್ಟೇ ನಾವು ಕೇಳ್ತಾ ಇರೋದು. ನಿಮಗೆಲ್ಲರಿಗೂ ಸಹ ಶುಭ ಕೊಡ್ತಾ ಇದ್ದೇನೆ. ಮುಂದಕ್ಕೆ ನಾವು ಸಮಾವೇಶ ಒಟ್ಟು ಸೇರಿ ಚಿಂತಿಸೋಣ ಮಾಡ್ತೀವಿ. ಸಿಕ್ಕಿದೆ ಅಂತ ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಗುರು ಅನುಗ್ರಹ ಉಂಟು. ಇನ್ನು ಗುರು ಸೇವಕರಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ ಎಲ್ರಿಗೂ ವಂದನೆಗಳು. ಇವತ್ತು ನಾವೊಂದು ವಿಶೇಷವಾದ ಒಂದು ಶಕ್ತಿ ತುಂಬುವಂಥ ಒಂದು ಘಟನೆ ಆದದಕ್ಕೆ ನಾವೆಲ್ಲ ವಿರೋಧಿಸಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಶಕ್ತಿ ತುಂಬುವಂಥ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನಾವು ಮೊನ್ನೆ ಬೀದರಲ್ಲಿ ನಡೆದದ್ದು ಅಥವಾ ಮತ್ತೂ ಸಹ ಪುನಃ ನಡೆದಂಥ ಆ ಜನಿವಾರವನ್ನು ಕತ್ತರಿಸುವಂಥ ಆ ಒಂದು CT ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿದಂಥ ಒಂದು ಘೋರ ಅಪರಾಧ ಕೆಲಸವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಖಂಡಿಸ್ತೇವೆ. ಅದನ್ನು ನಾವೆಲ್ಲರೂ ಮನದಟ್ಟು ಮಾಡಬೇಕು. ಮೊದಲು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವೆಲ್ಲರೂ ತಾಯಂದಿರು ಕೂಡ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹುಡುಗರನ್ನು ನಮ್ಮ ಮಕ್ಕಳಿಗೆ ನಾವು ಆ ಗಾಯತ್ರಿ ಉಪದೇಶ ಅಥವಾ ಉಪನಯನ ಅಥವಾ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಭಕ್ತಿಯಿಂದ ನಾವು ಅದನ್ನು ಮಾಡ್ತೇವೆ, ಆ ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತಾ ಆ ಜನಿವಾರವನ್ನು ಅವರು ಧರಿಸುತ್ತಾ ಯಾವ ರೀತಿ ಅವರು ಜೀವನವನ್ನು ನಡೆಸ್ತಾರೆ ಅಂತ ಹೇಳುವ ಎಲ್ಲ ತಾಯಂದರಿಗೂ ಕೂಡ ಅದರ ಅರಿವಿದೆ. ಇದು ನಮ್ಮ ಬ್ರಾಹ್ಮಣ ಸಮಾಜ ಮಾತ್ರ ಅಲ್ಲ, ಇತರ ಸಮಾಜ ಕೂಡ ಇದೇ ಸಂಸ್ಕಾರವನ್ನು ನೀಡ್ತಾ ಬಂದಿದ್ದಾರೆ. ಈ ಒಂದು ತಾಯಂದಿರಿಗೆ ಕೂಡ ತುಂಬ ನೋವಾಗಿದೆ. ನೋವಾದ್ದು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ನೋವಾಗಿರ್ಬೋದು, ಮಾತ್ರ ಈಗ ನಾವೆಲ್ಲರೂ ಆಕ್ರೋಶದಿಂದ ನಾವೆಲ್ಲರೂ ಸೇರಿದ್ದೇವೆ. ಯಾಕೆಂದರೆ ಇನ್ನು ಮುಂದೆ ಕೂಡ ಈ ಥರದ ಘಟನೆಗಳು, ಈ ಥರದ ದಾಳಿ ನಮ್ಮಲ್ಲಿ ನಡೀಬಾರ್ದು ಅಂತೇಳಿ. ಮುಂದೆ ನಮ್ಮ ದೇಶಕ್ಕೆ ದಾಳಿ ನಡೆಸುವಾಗ ಬಂದಂಥ ಮುಘಲರಾಗಲಿ, ಬೇರೆ ಬೇರೆ ದೇಶಗಳಿಂದ ಬಂದವರಾಗಲಿ ಬಂದು ಮಾಡಿದ್ದೇ ಇದನ್ನೇ. ಫಸ್ಟಿಗೆ ನಮ್ಮ ಸಂಸ್ಕಾರವನ್ನು, ನಮ್ಮ ಇಲ್ಲಿ ಆಗುವಂಥ ಸಂಸ್ಕೃತಿಯನ್ನು ಹೇಗೆ ಒಡೆಯುವುದು ಅಂತ ಹೇಳಿ, ಹೇಗೆ ನಾಶ ಮಾಡುವುದು ಅಂತ ಹೇಳುವ ಯೋಚನೆಗಳನ್ನು ಮಾಡ್ತಿದ್ರು. ಈಗ ನೋಡಿ, ನಮ್ಮ ಸರ್ಕಾರ ಕೂಡ ಅದೇ ರೀತಿಯ ಒಂದು ಈ ಅಧಿಕಾರಿಗಳು ಹೇಳಬೇಕು, ಸರ್ಕಾರ ಅಂತಲ್ಲ, ಅಧಿಕಾರಿಗಳು ಕೂಡ ಸೇರಿಕೊಂಡು ಇದು ಹೇಗೆ ಯಾವುದೇ ಯೋಚನೆ ಮನೆಯಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳುವ ಯೋಚನೆ ಇಲ್ಲದೆ ಆ ಒಂದು ಜನಿವಾರವನ್ನು ತುಂಡು ಮಾಡಬೇಕಾದ್ರೆ ಅದು ಯಾವ ರೀತಿಯ ಒಂದು ಕಷ್ಟ ನಮಗೆ ಕೊಟ್ಟಿದೆ ಅಂತ ಹೇಳುವ, ಹೃದಯಕ್ಕೆ ಒಂದು ನೋವು ಕೊಟ್ಟಿದೆ ಅಂತ ಹೇಳುವುದನ್ನು ನಾವೆಲ್ಲ ಇಲ್ಲಿ ಸೇರಿಕೊಂಡು ಇಲ್ಲಿ ನಾವು ಪ್ರದರ್ಶಿಸ್ತಾ ಇದ್ದೇವೆ. ಇದು ಖಂಡನೀಯ. ಇದು ಮಾತೆಯರು ಕೂಡ ಎಲ್ಲರೂ ಸೇರಿ ನಾವು ಇನ್ನು ಮುಂದೆ ಕೂಡ ಹಾಗೆ ನಮ್ಮ ಸಮಾಜಕ್ಕೆ ಬಂದಂಥ ಕಷ್ಟಗಳನ್ನು ಎದುರಿಸುವುದು ಮಾತ್ರ ಅಲ್ಲ, ಅದನ್ನು ವಿರೋಧಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಸಿಕ್ಕುವ ತನಕ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಎಲ್ಲ ಮಾತೆಯರು ಕೂಡ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಇದು ಖಾಲಿ ಬ್ರಾಹ್ಮಣ ಸಮಾಜಕ್ಕೆ ಬಂದ ತೊಂದರೆ ಅಲ್ಲ, ನಮ್ಮ ಇಡೀ ಭಾರತಕ್ಕೆ, ಹಿಂದೂ ಸಮಾಜಕ್ಕೆ ಬಂದ ತೊಂದರೆ. ಇವತ್ತು ನಾವು ಕಾಣ್ತಾ ಇರೋದು ಏನಂತ ಹೇಳಿದರೆ, ಭಾರತವನ್ನು ವೀಕ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಹಿಂದೂಗಳನ್ನು ವೀಕ್ ಮಾಡಬೇಕು. ಹಿಂದೂಗಳಲ್ಲಿ ದೊಡ್ಡ ಥಿಂಕ್ ಟ್ಯಾಂಕ್ ಅಂತ ಹೇಳ್ಬೋದು. ನಾವು ದೊಡ್ಡ ಮಟ್ಟದಲ್ಲಿ ಬ್ರಾಹ್ಮಣದ ಜಾತಿಯಲ್ಲಿ ಚಿಂತಕರಿದ್ದಾರೆ, ಇಂಟಲೆಕ್ಚುವಲ್ಸ್ ಇದ್ದಾರೆ. ಇವರನ್ನು ಅಭಿಪ್ರಾಯ ರೂಪಣೆಗಳು ಮಾಡುವವರಿದ್ದಾರೆ ಸಮಾಜದಲ್ಲಿ. ಇವರನ್ನು ವೀಕ್ ಮಾಡಿದಾಗ ಮತ್ತು ಹೊಡೆದಾಗ, ನೀವು ಬೇರೆ ಬೇರೆ ಅಂತ ಹೇಳಿದಾಗ ಒಟ್ಟು ಹಿಂದೂ ಸಮಾಜ ಕುಸಿಬೇಕು ಅಂತ ಹೇಳುವ ಒಂದು ದೊಡ್ಡ ಒಂದು ಏನು ದುಷ್ಟಕೂಟದ ಒಂದು ಪ್ರಯತ್ನ ಇದು. ಹಾಗಾಗಿ ಇದನ್ನು ನಾವು ಐಸೋಲೇಟೆಡ್ ಆಗಿ, ಇದನ್ನು ಬೇರೆಯಾಗಿ ನಾವು ಇದನ್ನು ನೋಡಬೇಕು ಅಂತ ಹೇಳಿಲ್ಲ. ಇದನ್ನು ಒಟ್ಟು ನಮ್ಮನ್ನು ಹೊಡಿಲಿಕ್ಕೆ ಮತ್ತು ನಮ್ಮನ್ನು ವೀಕನ್ ಮಾಡಲಿಕ್ಕೆ ಇವತ್ತು ನಮಗೆಲ್ಲ ಗೊತ್ತಿದೆ, ಭಾರತ ಸ್ವಲ್ಪ ಮೇಲೆ ಬರ್ತಾ ಇದೆ ಜಗತ್ತಿನಲ್ಲಿ. ಇಡೀ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದಕ್ಕೆ ಒಂದು ಏನು ಹೇಳ್ತಾರೆ, ಕಾನ್ಸ್ಪಿರಸಿ ದೊಡ್ಡ ರೀತಿಯಲ್ಲಿ ಇದು ನಡೀತಾ ಇದೆ. ಅದರ ಒಂದು ಭಾಗ ಇದು. ಹಾಗಾಗಿ
ನಾವು ಮತ್ತೆ ಇದನ್ನು ಗಟ್ಟಿ ಮಾಡಲಿಕ್ಕೆ, ನಮ್ಮ ಎಲ್ಲ ಸಮಾಜ ಒಟ್ಟುಗೂಡಿಸಲಿಕ್ಕೆ ನಾವು ನಾಯಕತ್ವ ವಹಿಸಬೇಕು. ನಮ್ಮ ಸಮಾಜ, ವಿಪ್ರ ಸಮಾಜ ನಾಯಕತ್ವ ವಹಿಸಬೇಕು, ಎಲ್ಲರನ್ನು ಒಟ್ಟುಗೂಡಿಸಬೇಕು. ಇದು ಒಂದು ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕೇವಲ ಏನು ತೊಂದರೆ ಕೊಡಲಿಕ್ಕಾಗುವ ಮಾತ್ರ ನಮಗೊಂದು ಹಣೆಪಟ್ಟಿ ಹಾಕೋದು, ಇವರು ಮುಂದುವರಿದ ಮೇಲ್ಜಾತಿ ಅಂತೇಳಿ. ಬೇರೆ ಯಾವುದಲ್ಲಿ ನಾವು ಮೇಲ್ಜಾತಿ ಅಂತೇಳಿ ನಮ್ಮನ್ನು ಪರಿಗಣಿಸುವುದಿಲ್ಲ, ಕೇವಲ ತೊಂದರೆಗೆ ಮಾತ್ರ. ಹಾಗಾಗಿ ನಾವೆಲ್ಲ ಇದನ್ನು ಒಟ್ಟಾಗಿ ಎದುರಿಸೋಣ ಅಂತ ಹೇಳ್ತಾ ನನ್ನ ಒಂದೇ ಮಾತಿನಲ್ಲಿ ನಾನು ಈಗಾಗಲೇ ಎಲ್ಲರೂ ಕೂಡ ಭಾಳಷ್ಟು ವಿಸ್ತಾರವಾಗಿ ಎಲ್ಲರೂ ಮಾತಾಡಿದ್ದೀರಿ. ಆದ್ದರಿಂದ ನಾನು ಹೇಳುವಂಥದ್ದೇನೂ ಇಲ್ಲ. ಇಡೀ ಹಿಂದೂ ಸಮಾಜದಲ್ಲಿ ಒಂದು ಒಡಕನ್ನು ಉಂಟು ಮಾಡುವಂಥ ಕೆಲಸವನ್ನು ಈ ಅಧಿಕಾರಿಗಳೇನು CET ಪರೀಕ್ಷೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವತ್ತು ಬ್ರಾಹ್ಮಣರು ಮತ್ತು ಇತರರು ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ಕೂಡ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳುವ ಒಂದು ಭಾವನೆಯನ್ನು ಇಟ್ಟುಕೊಂಡೇ, ಹಿಂದವ ಸೋದರ ಸರ್ವೆ ಅಂತ ಹೇಳುವ ಒಂದು ಭಾವನೆಯನ್ನು ಇಟ್ಟುಕೊಂಡೇ ನಾವಿಲ್ಲಿ ಸೇರಿ ಅದನ್ನು ಖಂಡಿಸ್ತಾ ಇದ್ದೀವಿ. ಬ್ರಾಹ್ಮಣ ಅನ್ನೋ ಒಂದು ಸಮಾಜಕ್ಕೆ ಸೀಮಿತವಾಗದೆ ಈ ತೊಂದರೆ ಮುಂದೆ ಎಲ್ರಿಗೂ ಬರಬಹುದು. ಏನು ಬಾಂಗ್ಲಾದೇಶದಲ್ಲಿ ನಡೀತು, ಅಲ್ಲಿ ಯಾರು ಬ್ರಾಹ್ಮಣ ಅಥವಾ ಬೇರೆ ಏನೋ ಜಾತಿ ಅಂತ ಯಾರು ನೋಡಲಿಲ್ಲ. ಏನು ದಬ್ಬಾಳಿಕೆ ಆದಾಗ ಇಡೀ ಹಿಂದೂ ಸಮಾಜಕ್ಕೆ ದಬ್ಬಾಳಿಕೆ ಆಗಿದೆ. ಅದೇ ರೀತಿ ಬ್ರಾಹ್ಮಣರನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿದರೆ, ನಾಳೆ ಬ್ರಾಹ್ಮಣರು ಏನು ಹಿಂದೆ ಸರಿದ್ರೆ ಅಥವಾ ಹಿಂದೂ ಸಮಾಜದಲ್ಲಿ ಸರಿಯಾದ ಗುರುತಿಸಿಕೊಳ್ಳದೇ ಇದ್ದರೆ ಸಮಸ್ಯೆ ಏನಾಗ್ಬೋದು, ಅನಾಹುತ ಏನಾಗ್ಬೋದು ಅನ್ನೋದು ನಮ್ಮ ವಿರೋಧಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅದನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಕ್ಕಲರಿಂದ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಬ್ರಾಹ್ಮಣರು ಯಾವತ್ತೂ ಕೂಡ ಹೇಡಿಗಳಲ್ಲ. ಒಂದು ಮನಸ್ಥಿತಿ ಇದೆ ಬ್ರಾಹ್ಮಣರು ಹೇಡಿಗಳು ಅಂತ. ನಾವು ಇತಿಹಾಸವನ್ನು ನೋಡಿದರೆ, ಪುರಾಣವನ್ನು ನೋಡಿದರೆ ಯಾವತ್ತೂ ಕೂಡ ಎಲ್ಲ ಕ್ಷತ್ರಿಯ ರಾಜರಿಗೆ ಗುರುಗಳಾಗಿದ್ದಂಥವರು ಬ್ರಾಹ್ಮಣರೇ. ಸ್ವತಂತ್ರ ಹೋರಾಟಗಾರ ಮಂಗಲ್ ಪಾಂಡೆ ಬ್ರಾಹ್ಮಣ. ಶುರುವಿನ ಸ್ವಾತಂತ್ರ್ಯ ಹೋರಾಟ ಮಂಗಲ್ ಪಾಂಡೆಯಿಂದ ಅದು ಆಮೇಲೆ ಅದಕ್ಕಿಂತಲೂ ಹಿಂದೆ ಎಲ್ಲೂ ಕೂಡ ಎಲ್ಲಿ ನಮ್ಮ ಉತ್ತರ ಭಾರತದಿಂದ ಏನು ದಬ್ಬಾಳಿಕೆ ನಡೀತಾ ಬಂದಾಗ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದು ವಿದ್ಯಾರಣ್ಯರು, ಅವರು ಕೂಡ ಬ್ರಾಹ್ಮಣರೇ. ವ್ಯಾಸರಾಜರು ಬ್ರಾಹ್ಮಣರೇ. ಎಲ್ಲರೂ ಕೂಡ ಬಹಳಷ್ಟು ಜನ ಬ್ರಾಹ್ಮಣರು ಕ್ಷತ್ರಿಯರಿಗೆ ಗುರುಗಳಾಗಿ ಉಪದೇಶವನ್ನು ಮಾಡಿದ್ದಾರೆ, ರಾಜ್ಯಗಳನ್ನು ಮುನ್ನಡೆಸಿದ್ದಾರೆ ಇತಿಹಾಸದಲ್ಲಿ. ಇವತ್ತು ಕೂಡ ಚಾಣಕ್ಯನ ಉಲ್ಲೇಖ ಮಾಡಿದರು. ಚಾಣಕ್ಯ ಅನ್ನೋ ಒಬ್ಬ ಬ್ರಾಹ್ಮಣನಿಂದಾಗಿ ಇಡೀ ಭಾರತ ಒಂದಾಗಿದೆ. ಅಖಂಡ ಭಾರತ ಅಂತ ಏನು ನಾವು ಇವತ್ತು ಕಲ್ಪನೆಯನ್ನು ಮಾಡ್ತೀವಿ, ಅದು ಒಬ್ಬರು ಚಾಣಕ್ಯನಿಂದಾಗಿ ಆಗಿತ್ತು ಆವತ್ತು. ಆದ್ದರಿಂದ ನಾವು ಏನು ಹೇಡಿಗಳು ಅಂತ ಏನು ಸಮಾಜ ಭಾವಿಸಬಾರದು. ಬ್ರಾಹ್ಮಣ ಸಮಾಜ ಹಿಂದೂ ಸಮಾಜದ ಒಂದು ಅವಿಭಾಜ್ಯ ಅಂಗ ಅಂತ ಆಗಿ ಹೇಳಿದರು. ಅದನ್ನೇ ಪುನಃ ನಾನು ಪುನರುಚ್ಚರಿಸ್ತೇನೆ. ಹಿಂದೂ ಸಮಾಜ ಉಳಿಬೇಕಾದ್ರೆ ಬ್ರಾಹ್ಮಣರು ಉಳಿಬೇಕು, ಬ್ರಾಹ್ಮಣರು ಉಳಿಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಇದನ್ನು ಖಂಡಿಸಬೇಕಾಗಿದೆ. ಹಿಂದೂಗಳ ದಮನದ ಈ ನೀತಿಯನ್ನು ನಾವು ಖಂಡಿಸ್ತೀವಿ. ಇದಕ್ಕೆ ಏನು ಕಾರಣರು ಯಾರಿದ್ದಾರೆ, ಅದರ ಮನಸ್ಥಿತಿ ಏನಿದೆ, ಅದು ಹಲವಾರು ಮನಸ್ಥಿತಿಗಳ ಒಕ್ಕೂಟ ಈಗ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಎಡಪಂಥೀಯ ಚಿಂತನೆ ಇರ್ಬೋದು, ಆಮೇಲೆ ಮಿಷನರಿ ಚಿಂತನೆ ಇರ್ಬೋದು, ಇನ್ನಿತರ ಹಲವಾರು ಜಿಹಾದಿ ಚಿಂತನೆ ಇರ್ಬೋದು. ಯಾವುದು ಕೂಡ ಅದು ಭಾರತವನ್ನು ಹಾಳು ಮಾಡಲಿಕ್ಕೆ, ಭಾರತವನ್ನು ನಾಶ ಮಾಡಲಿಕ್ಕೆ, ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹುನ್ನಾರವನ್ನು ಮಾಡ್ತಾ ಇದೆ. ಅದರ ಒಂದು ಅಂಗ ಈ ಜನಿವಾರದ ಮೇಲೆ ಕೈ ಹಾಕಿದಂಥ ಒಂದು ಪ್ರಸಂಗ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆ ಜನಿವಾರದ ಮೇಲೆ ಕೈ ಹಾಕಿದ ಕೈಯನ್ನು ಕಟ್ಟಿ ಹಾಕುವಂಥ ಕೆಲಸ ಹಿಂದೂ ಸಮಾಜ ಮಾಡ್ತದೆ. ಬ್ರಾಹ್ಮಣರನ್ನು ಮುಂದಿಟ್ಕೊಂಡು ಹಿಂದೂ ಸಮಾಜ ಮಾಡ್ತದೆ ಒಂದು ದಿನ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ಬಂದಂತಹ ಎಲ್ಲ ವಿಪ್ರ ಬಾಂಧವರಿಗೆ ಅಭಿನಂದನೆಯನ್ನು ತಿಳಿಸ್ತೀನಿ. ನಿಮ್ಮ ಧೈರ್ಯವನ್ನು ಹೀಗೆ ಇಟ್ಕೊಂಡು ಇನ್ನು ಮುಂದಕ್ಕೂ ಕೂಡ ಎಲ್ಲ ಸಂದರ್ಭಗಳಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುವಂಥ ಕೆಚ್ಚನ್ನು ನಾವು ಇಟ್ಕೊಳ್ಬೇಕು. ಬ್ರಾಹ್ಮಣರಿಗೂ ಕೂಡ ಕ್ಷಾತ್ರ ತೇಜ ಇದೆ. ಪರಶುರಾಮನ ಉಲ್ಲೇಖ ಮಾಡಿದರೆ ಯಾರೋ, ಪರಶುರಾಮನ ಮುಖಾಂತರ ನಾವೇನು ಬ್ರಾಹ್ಮಣರಿಗೆ ಯಾವ ಶಕ್ತಿ ಇದೆ ಅನ್ನೋದನ್ನು ಹಿಂದೂ ಸಮಾಜ ಅರಿತಿದೆ. ಇನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಳ್ಳುವಂಥ ಕೆಲಸ, ವಿಶ್ವಗುರು ಆಗಬೇಕಾದ್ರೆ ಬ್ರಾಹ್ಮಣರ ಒಂದು ಯೋಗದಾನ ಕೂಡ ಬಹಳಷ್ಟು ಇದೆ. ಭಾರತ ವಿಶ್ವಗುರು ಆಗಬೇಕಾದ್ರೆ ಬ್ರಾಹ್ಮಣರ ಮುಂಚೂಣಿ ಬೇಕಾಗತ್ತೆ. ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ಮಾಡಬೇಕು. ಹಿಂದೂ ಧರ್ಮ ಹಿಂದವ ಸೋದರವ ಸರ್ವೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಶ್ರೀರಾಮ್. ಸಜ್ಜನ ಬಂಧುಗಳೇ, ಈ ಸಜ್ಜನ ಬಂಧುಗಳು ಅಂತ ಹೇಳಿದರೆ ಅದು ನಾವೆಲ್ಲ ಇಲ್ಲಿ ಸೇರಿದವರು. ಬಹುಶಃ ಈ ಸಜ್ಜನ ಬಂಧುಗಳು ಈ ದೇಶದ ಸಂಸ್ಕೃತಿಯನ್ನು ಉಳಿಸಿ ಇವತ್ತು ದೇಶವನ್ನು ಕಟ್ಟಿದವರು ಇಲ್ಲಿ ಸೇರಿದಂಥ ಈ ಸಜ್ಜನ ಬಂಧುಗಳು. ಹಾಗಾಗಿ ನಮಗೆ ಅತ್ಯಂತ ಹೆಮ್ಮೆ ಇದೆ. ಯಾಕೆಂತ ಕೇಳಿದರೆ ಬ್ರಾಹ್ಮಣರೆಲ್ಲ ಸಜ್ಜನ ಬಂಧುಗಳು ಅಂತ ಹೇಳಿ. ಹಾಗೆ ಇವತ್ತು ಈ ಪ್ರತಿಭಟನೆಗೆ ಸೇರಿಕೊಂಡು ಬಹುಶಃ ಈ ದೇಶ, ಭಾರತ ದೇಶ ಪ್ರತಿ ಸರಿಯೂ ಅದರ ಉನ್ನತಿಗೆ ಹೋಗಬೇಕಾದ್ರೆ ಇಂಥ ಒಂದು ಕಿರಿಕಿರಿಗಳು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ವಿದೇಶಿಯರಿಗೆ ಬೇರೆ ದಾರಿ ಇಲ್ಲ. ಹಿಂದೂ ಸಮಾಜವನ್ನು ಒಡೆದು ಆಡಳಿತ ಮಾಡುವಂಥ ಒಂದು ಇದನ್ನು ನಾವು ಹಿಂದಿನಿಂದಲೂ ನೋಡ್ತಾ ಬಂದಿದ್ದೇವೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾದ್ದು ಎಲ್ಲಿ ಅಂತ ಕೇಳಿದರೆ
ನಾವು ಖಾಲಿ ಪೌರೋಹಿತಿಗೆ ಮತ್ತು ಅಡಿಗೆ ಮಾಡಲಿಕ್ಕೆಲ್ಲ. ನಾವು ಇರುವಂಥದ್ದು ಯಾಕೆ ಅಂತ ಕೇಳಿದರೆ ಈ ದೇಶ ಕಟ್ಟಲಿಕ್ಕೋಸ್ಕರ. ಹಾಗಾಗಿ ನಾವು ಬ್ರಾಹ್ಮಣರು ಈ ದೇಶವನ್ನು ಮುನ್ನಡೆಸಲಿಕ್ಕೋಸ್ಕರ ಏನು ತ್ಯಾಗ ಮಾಡಬೇಕು ಅದನ್ನು ಪುನಃ ಒಮ್ಮೆ ಈ ದೇಶವನ್ನು ಕಟ್ಟಲಿಕ್ಕೋಸ್ಕರ ಈ ಸಮಾಜವಾದ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಹರಡಲಿಕ್ಕೋಸ್ಕರ ನಾವು ಏನು ಮಾಡಬೇಕು ಅದನ್ನು ನಾವು ಇನ್ನೊಮ್ಮೆ ಪ್ರಾರಂಭ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ಈ ಒಂದು ಒಳ್ಳೆಯ ಒಂದು ಸಂದರ್ಭ ಇದು. ಯಾಕೆಂತ ಕೇಳಿದರೆ ಹಿಂದೂ ಸಮಾಜಕ್ಕೆ ಒಂದು ಆಘಾತ ಬಂದಾಗ ನಾವು ಒಟ್ಟಾಗ್ತೇವೆ. ಹಿಂದೂ ಸಮಾಜ ಅಂತ ಹೇಳಿದರೆ ಅದು ಬ್ರಾಹ್ಮಣ ಸಮಾಜವೇ. ಯಾಕೆಂತ ಹೇಳಿದರೆ ಬ್ರಾಹ್ಮಣರೇ ಅದಕ್ಕೆ ಏನು ಫೌಂಡೇಶನ್ ಇದೆ ಅದನ್ನು ಈ ದೇಶದ ಎಲ್ಲ ನಾಯಕತ್ವವನ್ನು ವಹಿಸಿಕೊಂಡವರು ಬ್ರಾಹ್ಮಣರೇ. ಹಾಗಾಗಿ ನಿಮ್ಮಲ್ಲೆಲ್ಲ ಅಪೇಕ್ಷೆ ಪಡುವುದು ಇಷ್ಟೇ, ಈ ಒಂದು ಸಂದರ್ಭದಲ್ಲಿ ಯಾವ ಪಂಗಡಗಳ ವಿಚಾರಗಳಿಗೂ ನಾವು ತಲೆ ಹಾಕದೆ ಎಲ್ಲ ಬ್ರಾಹ್ಮಣರು ಕೂಡ ಒಗ್ಗಟ್ಟಾಗಿ ಆ ಹಿಂದೂ ಸಮಾಜವನ್ನು ಪುನಃ ಸಂಘಟಿಸಿ ನಾವು ಯಶಸ್ವಿಯಾಗಿ ಇದನ್ನು ನಿಭಾಯಿಸಬೇಕು ಅಂತ ಹೇಳುವಂಥದ್ದು ಒಂದು. ಎರಡನೇದು ಜನಿವಾರ ಅಂತ ಹೇಳುವಂಥದ್ದು ಯಾರೊಬ್ಬ ಇವತ್ತು ಹಾಕಿದ್ದ, ಅದು ಹೈ ಟೆನ್ಷನ್ ವೈರ್ ಇದ್ದಾಗೆ ಅಂತ ಹೇಳಿ ಆ ಬ್ರಹ್ಮ ಗಂಟು ಅಲ್ಲಿ ಆ ಗಂಟು ಉಂಟು ಅದಕ್ಕೆ. ಹಾಗಾಗಿ ಆ ಹೈ ಟೆನ್ಷನ್ ವೈರನ್ನು ಟಚ್ ಮಾಡಿದರೆ ಏನಾಗ್ತದೆ ಅಂತ ಹೇಳುವಂಥದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿಕ್ಕಿದೆ. ವಿಶ್ವೇಶ್ವರಣ್ಣ ಯಾರು ಮಹೇಶ್ ಇವರು ಹೇಳಿದರು, ವಕೀಲರು, ಆ ಪರಶುರಾಮನ ಕೊಡಾಲಿಯನ್ನು ನಾವು ನೆನಪಿಸುವಂಥ ಒಂದು ಕಾಲಘಟ್ಟ ಇವತ್ತು ಬಂದಿದೆ ಅಂತ ಹೇಳುವಂಥದ್ದು. ಹಾಗಾಗಿ ನಿಮಗೆ ಸಮಾಜಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೇವೆ, ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಅಧಿಕಾರಿಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಆಡಳಿತದಲ್ಲಿರುವ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬ್ರಾಹ್ಮಣ ಸಮಾಜ ಅದು ಸುಮ್ಮನೆ ಕೂತ್ಕೊಳ್ಳುವ ಸಮಾಜ ಅಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳುವಂಥ ಬ್ರಾಹ್ಮಣ ಸಮಾಜಕ್ಕೆ ಗೊತ್ತಿದೆ. ಈ ದೇಶವನ್ನು ಸುಸಜ್ಜಿತವಾಗಿ ಕಟ್ಟಲಿಕ್ಕೋಸ್ಕರ ನಾವು ಏನು ಮಾಡಲಿಕ್ಕೂ ತಯಾರಿದ್ದೇವೆ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಅವಕಾಶ ಕೊಟ್ಟದಕ್ಕೆ ಎರಡು ಮಾತನ್ನು ವಂದಿಸಿ ತಿಳಿಸ್ತಾ ಇದ್ದೇವೆ. ಇವತ್ತು ಸರ್ಕಾರ ಯಾವ ರೀತಿಯಾಗಿ ಜನರನ್ನು ನಡೆಸಿಕೊಳ್ತದೆ ಅನ್ನತಕ್ಕಂತ ಸೂಚನೆಯನ್ನು ಇವತ್ತು ಎಸಿಯ ಮುಖಾಂತರ ಕೊಟ್ಟಿದ್ದಾರೆ. ದಯವಿಟ್ಟು ಎಸಿ ಅವರು ಗಮನಿಸಬೇಕು. ನಮ್ಮ ತಾಳ್ಮೆಯನ್ನ ಪರೀಕ್ಷಿಸತಕ್ಕಂತ ವ್ಯವಸ್ಥೆಯನ್ನ ಮಾಡಬೇಡಿ. ದಯವಿಟ್ಟು ತಕ್ಷಣ ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಿರೋಧಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಿರೋಧಿಗಳಿಗೆ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧಿಕ್ಕಾರ, ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದು. ಮೇಡಮ್, ತಾವು ಇಲ್ಲಿ ಏನು ಕಾಡ್ತಾ ಇದ್ದೀರಿ, ಇದು ದಕ್ಷಿಣ ಕನ್ನಡ, ಇದು ಕಡಲ ತೀರ,
ಇದು ಪರಶುರಾಮ ಸೃಷ್ಟಿ. ಅಲ್ಲಿ ಇರತಕ್ಕಂತ ಕಡಲಿನ ಒಂದು ತೆರೆಯನ್ನು ಮಾತ್ರ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಅದಕ್ಕೆ ಆ ಸಾಗರ ಉಕ್ಕಿ ಬೋರ್ಗರೆದು ಹರಿದ್ರೆ ಅದರ ಎದುರು ಎದೆ ಕೊಡ್ಲಿಕ್ಕೆ ಯಾರಿಗೂ ಕೂಡ ತಾಕತ್ತಿಲ್ಲ, ಯಾರಿಗೂ ಕೂಡ ಶಕ್ತಿ ಇಲ್ಲ. ಅದನ್ನು ದಯವಿಟ್ಟು ಸರ್ಕಾರಕ್ಕೆ ಅಥವಾ ಈ ವಿರೋಧಿ ನೀತಿ ಯಾರು ತೋರಿಸ್ತಾ ಇದ್ದಾರೆ ಅವರಿಗೆ ಮನವಿ ಮಾಡಿ. ನಾವು ಇಲ್ಲಿ ಕಾದಿದ್ದೇವೆ, ಇಷ್ಟೊತ್ತು ಕಾದಿರುವಾಗ ಕೂಡ ನಾವು ಕಾದದ್ದು ಅಂತ ಹೇಳುವಂತಹದ್ದು ಅದು ನಮ್ಮ ಅಸಹಾಯಕತೆಯ ಸಂಕೇತ ಅಲ್ಲ, ನಮ್ಮ ತಾಳ್ಮೆಯ ಸಂಕೇತ ಅಷ್ಟೇ ಅಂತ. ಯಾವತ್ತೂ ಕೂಡ ನಾವು ತಾಳ್ಮೆಯಲ್ಲಿರ್ತೇವೆ. ಆದ್ರೆ ಅದನ್ನು ಯಾರಾದ್ರೂ ಅಸಹಾಯಕತೆ ಅಂತ ತಿಳ್ಕೊಂಡ್ರೆ ಅವುಗಳಿಗೆ ಹೇಗೆ ಪ್ರತಿರೋಧ ಕೊಡಬೇಕು ಅಂತ ಹೇಳುವಂತಹದ್ದು ಕೂಡ ಬ್ರಾಹ್ಮಣ ಸಮಾಜಕ್ಕೆ ಗೊತ್ತುಂಟು ಅಂತ ಹೇಳುವಂತಹದ್ದನ್ನ ದಯವಿಟ್ಟು ತಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಿ. ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಾಖಾ ಜಿಲ್ಲಾದ ಘಟಕದ ಒಂದು ಸಾರಥ್ಯದಲ್ಲಿ ಅನ್ಯಾನ್ಯ ಬ್ರಾಹ್ಮಣ ಸಂಘಟನೆಯವರು ಎಲ್ಲ ಇಲ್ಲಿ ಸೇರಿದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೇವೆ, ಇದು ಯಾರು ಕೂಡ ಹೋಗಿ ಇನ್ವಿಟೇಷನ್ ಕೊಟ್ಟು ಹೇಳಿಕೆ ಕೊಟ್ಟು ಬನ್ನಿ ಅಂತ ಹೇಳಿ ಕರೆದದ್ದಲ್ಲ. ಅವರು ಅವರ ಸ್ವಯಂ ಪ್ರೇರಣೆಯಿಂದ ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ನೋವಾಗಿದೆ ಅಂತ ಹೇಳುವಂತಹದ್ದನ್ನ ದಯವಿಟ್ಟು ತಾವು ಅರ್ಥ ಮಾಡಿಕೊಳ್ಳಿ. ಇದು ಮೊನ್ನೆ ಬೀದರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಬ್ರಾಹ್ಮಣ ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನು ಬರೆಯಲು ಹೋಗಿದ್ದಾಗ ಅಧಿಕಾರಿಗಳು ತೋರಿಸಿದ ಅನಾಗರಿಕ ವರ್ತನೆ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು. ಬೆಳೆಯುವ ವಿದ್ಯಾರ್ಥಿಗಳೊಂದಿಗೆ ಮುಂದಿನ ಭಾರತದ ಭವಿಷ್ಯತ್ತಾಗಿರತಕ್ಕಂತಹ ವಿದ್ಯಾರ್ಥಿಗಳೊಂದಿಗೆ ಅವರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುರುಟಿಸಿ ಹಾಳು ಮಾಡುವಂತಹ ಹೇಯ ಕೃತ್ಯವನ್ನು ನಮ್ಮ ರಾಜ್ಯದಲ್ಲಿ ಮಾಡಲಾಗಿದೆ ಅಂತ ಹೇಳುವಂತಹದ್ದಕ್ಕೆ ನಮಗೆ ಬಹಳ ವಿಷಾದವಾಗ್ತಾ ಇದೆ. ಜನಿವಾರ್ಯವನ್ನು ಕತ್ತರಿಸುವಂತೆ ಮಾಡಿದುದು ಶ್ರದ್ಧಾವಂತ ಬ್ರಾಹ್ಮಣರ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದಂತಾಗಿದೆ. ಗಾಯತ್ರಿ ದೇವಿಯ ನಿತ್ಯ ಉಪಾಸನೆಯ ವೃತದ ಸಂಬಂಧ ಈ ಜನಿವಾರದೊಂದಿಗೆ ಇದೆ. ಇದು ಷೋಡಶ ಸಂಸ್ಕಾರದ ಒಂದು ಲಾಂಛನ. ಇದು ದೇವಮೂರ್ತಿಯನ್ನು ಒಡೆದಷ್ಟೇ ದುಷ್ಕೃತ್ಯ ಅಂತ ಹೇಳುವಂತಹದ್ದನ್ನು ನಾವು ಗಮನಕ್ಕೆ ತರ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಭವಿಷ್ಯ ಇದರಿಂದ ಹಾಳಾಗುತ್ತದೆ ಅಂತ ಹೇಳುವಂತಹ ಕನಿಷ್ಠ ಒಂದು ಅಲ್ಪ ಯೋಚನೆಯನ್ನು ಕೂಡ ಆ ಅಧಿಕಾರಿಗಳಿಗೆ ಅವಾಗ ಇದ್ದಂತಿಲ್ಲ. ಇದರಿಂದ ಸಾಮಾಜಿಕ ಸಾಮರಸ್ಯ ಕೆಡ್ತದೆ. ಜಾತಿಗಳ ನಡುವೆ ಕಂದಕ ಹುಟ್ಟಿಸುವಂತಹ ಘೋರ ಕೃತ್ಯ ಇದು. ಒಬ್ಬರ ನಂಬಿಕೆ ಆಚಾರದ ಮೇಲೆ ಗೌರವಯುತವಾಗಿ ನಡೆಯಬೇಕಾದಂತಹ ಸುಸಂಸ್ಕೃತ ಹೃದಯವಂತರಾಗಿ ನಾವುಗಳು ಮಾದರಿ ಜನಾಂಗವಾಗಬೇಕು ಎಂಬುದಂತದ್ದು ನಾವು ಇವತ್ತು ಕೇಳಿಕೊಳ್ತಾ ಇದ್ದೇವೆ. ಈಗ ನಡೆದ ಕೃತ್ಯ ಒಂದರ್ಥದಲ್ಲಿ ಇದು ರಾಕ್ಷಸಿ ಕೃತ್ಯ. ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಬಂಧುಗಳು ಒಟ್ಟಾಗಿ ದಾಖಾ ಜಿಲ್ಲಾ AKBMSನ ನೇತೃತ್ವದಲ್ಲಿ ಈ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಖಂಡಿಸುತ್ತೇವೆ. ಮಾತ್ರವಲ್ಲ, ಇದು ಖಂಡಿಸಿದ ಮಾತ್ರಕ್ಕೆ ಸುಮ್ಮನಾಗ್ತೇವೆ ಅಂತ ತಿಳಿಯುವುದು ಬೇಡ. ಈ ಸಂಬಂಧಿತವಾಗಿ ಸರಿಯಾದಂತಹ ಒಂದು ಕಾರ್ಯಪ್ರವೃತ್ತರಾಗಬೇಕು. ಮುಂದೆ ರಾಜ್ಯದ ಎಲ್ಲೆಡೆಯಲ್ಲಿ ಮಾತ್ರ ಅಲ್ಲ, ದೇಶದ ಯಾವ ಭಾಗದಲ್ಲಿ ಕೂಡ ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರವನ್ನು ಎಚ್ಚರಿಸಬೇಕು. ಸೂಕ್ತ ಕ್ರಮವನ್ನ ಆರೋಪಿತರ ವಿರುದ್ಧ ಕೈಗೊಳ್ಳಬೇಕು. ಇಷ್ಟು ಮಾತ್ರವಲ್ಲ, ಆ ನೊಂದ ವಿದ್ಯಾರ್ಥಿಗಳಿಗ ಭವಿಷ್ಯತ್ತಿಗೆ ಹಾಳಾಗಿದೆ, ಅವರ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಬಂದಿದೆ. ಅದಕ್ಕೆ ಕೂಡ ಸೂಕ್ತವಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಅವರ ಭವಿಷ್ಯ ಹಾಳಾಗಬಾರದು. ಇದು ರಾಜಕೀಯಕ್ಕಾಗಿ ಅಲ್ಲ, ಆ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಆ 2 ವಿದ್ಯಾರ್ಥಿಗಳಿಗೆ ಆದಂತಹದ್ದು ನಾಳೆ ಎಷ್ಟೋ 100 ವಿದ್ಯಾರ್ಥಿಗಳಿಗೆ ಕೂಡ ಆಗುವಂತ ಒಂದು ಸಂಭವ ಇದೆ. ಆದುದರಿಂದ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತ ಮನವಿಯನ್ನ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇಲ್ಲಿ ಅನ್ಯಾನ್ಯ ಸಂಘಟನೆಗಳ ಬೇರೆ ಬೇರೆ ಬ್ರಾಹ್ಮಣ ಪಂಗಡದ ಮುಖ್ಯಸ್ಥರಿದ್ದಾರೆ. ಅವರು ಕೂಡ ಅವರ ಪರವಾಗಿ ಸಮಾಜದ ಪರವಾಗಿ ಪ್ರತ್ಯೇಕವಾದಂತಹ ಮನವಿಯನ್ನು ಕೂಡ ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಇದನ್ನ ಸರ್ಕಾರಕ್ಕೆ ತಲುಪಿಸಿ. ಇದು ಕೇವಲ ಕಾಗದ ಅಲ್ಲ, ಕೇವಲ ಸಾಂಕೇತಿಕವಾದಂತಹ ಮನವಿಯಲ್ಲ. ಇದರ ಹಿಂದೆ ಇಷ್ಟು ಜನ ಸಮಸ್ತ ಬ್ರಾಹ್ಮಣ ನಾಗರಿಕ ಸಮಾಜದ ಶ್ರದ್ಧಾವಂತರ ಮನಸ್ಸಿನ ಭಾವನೆ ಇದೆ ಅಂತ ಹೇಳುವಂತಹದ್ದನ್ನು ದಯವಿಟ್ಟು ಅವರಿಗೆ ತಿಳಿಸಿ. ನೋಡಿ, ಹೇಳಿದಂತ ಘಟನೆಗೆ ಪೂರಕವಾಗಿ ಇವತ್ತು ಬ್ರಾಹ್ಮಣ ಸಮಾಜ ಏನು ತಮ್ಮ ನೋವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ಹಿಂದೂ ಸಮಾಜದವರು ಕೂಡ ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ. ಇದನ್ನೇ ಸರ್ಕಾರ ಎಚ್ಚರಿಕೆಯ ಗಂಟೆ ಅಂತ ಹೇಳುವಂತದ್ದನ್ನ ತಿಳ್ಕೊಳ್ಳಿ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಜನಿವಾರ ಹಾಕೋದು ಖಾಲಿ ಬ್ರಾಹ್ಮಣರಲ್ಲ, ವಿಶ್ವಕರ್ಮರು ಆಗ್ತಾರೆ, GSB ಅವರು ಆಗ್ತಾರೆ, ಎಲ್ಲ ಸಮಾಜಕ್ಕೂ ಅದು ಅನ್ವಯ ಆಗ್ತದೆ ಅಂತೇಳಿ
ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ನಾವು ಇವತ್ತು ಪ್ರತಿನಿಧಿ. ಮೇಡಮ್, ಮತ್ತೆ ಇಲ್ಲಿ ಖಾಲಿ ಒಂದು ಪಕ್ಷದವರಿಲ್ಲ, ಎಲ್ಲ ಪಕ್ಷದವರು ಕೂಡ ಇಲ್ಲಿ ರಾಜಕೀಯವಾಗಿ ಕೂಡ ಎಲ್ಲ ಪಕ್ಷದವರು ಕೂಡ ಇವತ್ತು ಸೇರಿದ್ದಾರೆ. ಶನಿವಾರ ಧಾರಣೆ ಮಾಡುವಂತಹ 60 ಸಮುದಾಯಗಳು ಭಾರತದಲ್ಲಿ ಇರಬಹುದು. ಗಣನೆ ತೆಗೆದುಕೊಳ್ಬೇಕು. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, 60 ಸಮುದಾಯಗಳು